ನಮಸ್ತೆ ವೀಕ್ಷಕರೇ, ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ಹೆಲ್ತ್ ಟಾಕ್ ವಿಶೇಷ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮೇಶ್ ನಿತಡ್ಕ. ಇದು ಖ್ಯಾತ ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ 22 ವರ್ಷಗಳ ಅನುಭವ ಇರುವಂತಹ, ಪ್ರಸ್ತುತ ನರಿಮಗೂರಿನಲ್ಲಿ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇರುವಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರ ಜೊತೆಗಿನ ವಿಶೇಷ ನೇರ ಮಾತುಕತೆ ಕಾರ್ಯಕ್ರಮ. ಇದು ಸರಣಿ ಕಾರ್ಯಕ್ರಮ, 3ನೇ ಸಂಚಿಕೆ ಕಾರ್ಯಕ್ರಮ. ಬಹುಶಃ ಕಳೆದ 2 ಸಂಚಿಕೆಗಳ ಮುಖಾಂತರವಾಗಿ ಅನೇಕ ಜನರನ್ನು ಸಂಪರ್ಕಿಸಿರಿ, ಅವರ ಆರೋಗ್ಯದ ಸಮಸ್ಯೆಗಳನ್ನು ಅವರಿಗೆ ಪರಿಹಾರ ನೀಡುವಂತಹ ಕೆಲಸವನ್ನು ಕೂಡ ಈ ಸಂಚಿಕೆಯ ಮೂಲಕ ನಾವು ಮಾಡಿರುವಂತದ್ದು. ಆರಂಭದ ಸಂಚಿಕೆಯಲ್ಲಿ ವಯೋ ಸಂಬಂಧಿತ ದೃಷ್ಟಿ ಸಮಸ್ಯೆ, ಇದರ ಬಗ್ಗೆ ಡಾಕ್ಟರ್ ಅವರು ಮಾಹಿತಿ ನೀಡಿರುವಂತದ್ದು. 2ನೇ ಸಂಚಿಕೆಯಲ್ಲಿ ಶುಷ್ಕ ಅಕ್ಷಿ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿರುವಂತದ್ದು. ಪ್ರಸ್ತುತ ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ವಿಶೇಷವಾದಂತಹ ಒಂದು ರೋಗ, ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಮತ್ತು ನಮ್ಮ ವೀಕ್ಷಕರು ನೇರ ಕರೆಯನ್ನು ಮಾಡುವುದರ ಮುಖಾಂತರವಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿಕ್ಕೆ ಇದ್ದಾರೆ. ಸೈನಸೈಟಿಸ್ ನೋವು, ಸೈನಸ್ ನೋವು, ನಾವು ಬಹಳ ಇದನ್ನು ಕೇಳ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಇದು ಯಾವ ರೀತಿಯಾದಂತಹ ರೋಗ ಮತ್ತು ಇತ್ತೀಚಿನ ಜನರಲ್ಲಿ ಕಂಡು ಬರುವಂತಹ ರೋಗ, ಇದನ್ನು ಹೇಗೆ ಪರಿಹರಿಸಬಹುದು, ಇದು ಯಾವ ರೀತಿಯಾಗಿ ಇದಕ್ಕೆ ವಿಧಗಳಿವೆ, ಲಕ್ಷಣಗಳಿವೆ, ಚಿಕಿತ್ಸೆಗಳಿವೆ, ಮತ್ತು ಇದಕ್ಕೆ ಹೇಗೆ ಮನೆಯಲ್ಲಿಯೇ ಒಂದು ಆಯುರ್ವೇದದ ಮುಖಾಂತರ ಪರಿಹಾರ ಕಂಡುಕೊಳ್ಳಬಹುದು ಎನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡಲಿಕ್ಕೆ ಇರುವಂತದ್ದು. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕರ್ ಅವರು ಕಳೆದ 22 ವರ್ಷಗಳಿಂದ ಆಯುರ್ವೇದ ಕ್ಷೇತ್ರದಲ್ಲಿ, ಅದೇ ರೀತಿ ಆಯುರ್ವೇದ ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡಿಕೊಂಡು ನರಿಮಗೂರಿನಲ್ಲಿ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಡಾಕ್ಟರ್ ಅವರು. ಅನೇಕ ಮಂದಿಗೆ ಕೇವಲ ಆಸ್ಪತ್ರೆಗೆ ಬರುವಂತಹ ಮಾತ್ರವಲ್ಲದೆ ಹೊರ ಸಮಾಜದಲ್ಲಿಯೂ ಕೂಡ ಜನರಿಗೆ ಆಯುರ್ವೇದದ ಮುಖಾಂತರವಾಗಿ ಹಲವು ರೋಗಗಳಿಗೆ ಚಿಕಿತ್ಸೆಗಳನ್ನು ಹೇಗೆ ಮಾಡಿಕೊಳ್ಳಬಹುದು, ಮನೆಯಲ್ಲಿಯೇ ಸುಲಭ ವಿಧಾನದ ಮೂಲಕ ಹೇಗೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರು ನೀಡ್ತಾ ಬಂದಿರುವಂತದ್ದು. ಇವತ್ತಿನ ಸಂಚಿಕೆಗೆ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವಿಶೇಷವಾಗಿ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಇವತ್ತಿನ ಸಂಚಿಕೆ ಸೈನಸ್. ಸರ್, ಏನಿದು ಸೈನಸ್ ಅಂದ್ರೆ? ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳುವುದನ್ನು ಕೇಳ್ತೇವೆ, ಸೈನಸ್ ತಲೆನೋವು, ನನಗೆ ಸೈನಸೈಟಿಸ್ ಉಂಟು, ಸೈನಸೈಟಿಸ್ ಉಂಟು. ಈ ಸೈನಸಸ್ ಅಂತ ಹೇಳಿದ್ರೆ ನಮ್ಮ ಈ ತಲೆಬುರುಡೆ ಇದೆಯಲ್ಲ, ಸ್ಕಲ್ ಬೋನ್, ಇದರ ಕೆಲವು ಎಲುಬುಗಳಲ್ಲಿ ಗಾಳಿಯ ಕುಹರಗಳಿವೆ, ಕ್ಯಾವಿಟಿ ಅಂತ ನಾವು ಹೇಳ್ತೇವೆ. ಈ ಗಾಳಿಯ ಕುಹರಗಳು ಯಾಕಿವೆ ಅಂತ ಹೇಳಿದ್ರೆ ತಲೆಬುರುಡೆಯ ಭಾರವನ್ನು ಕಡಿಮೆ ಮಾಡುವುದಕ್ಕಿದೆ, ಟು ರಿಡ್ಯೂಸ್ ದ ವೇಟ್ ಆಫ್ ದ ಸ್ಕಲ್. ಅದರಲ್ಲಿ ಗಾಳಿ, ಏರ್ ಕ್ಯಾವಿಟೀಸ್, ಇದನ್ನು ನಾವು ಸೈನಸ್ ಅಂತ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅದರಲ್ಲಿ ಬೇರೆ ಬೇರೆ ಸೈನಸಸ್ ಇದೆ, ಅಂದ್ರೆ ಬೇರೆ ಬೇರೆ ಎಲುಬುಗಳ ಒಳಗೆ ಈ ರೀತಿಯ ಕುಹರಗಳು, ಟೊಳ್ಳಾದ ಭಾಗಗಳಿದೆ. ಈಗ ನಾವು ಇಲ್ಲಿ ಇದಕ್ಕೆ ನಾವು ಫ್ರಾಂಟಲ್ ಬೋನ್ ಅಂತ ಹೇಳ್ತೇವೆ. ಹಣೆಯ ಭಾಗದಲ್ಲಿ ಇರುವಂತಹ ಆ ಬೋನಿಗೆ, ಎಲುಬಿಗೆ ಫ್ರಾಂಟಲ್ ಬೋನ್ ಅಂತ, ಇಲ್ಲಿರುವಂತ ಬೋನು. ಇದರ ಒಳಗೆ ಕೂಡ ಇಲ್ಲಿ ಸೈನಸಸ್ ಇದೆ, ಕ್ಯಾವಿಟೀಸ್ ಇದೆ. ನೀವು ಈ ಚಿತ್ರದಲ್ಲಿ ಕಾಣಬಹುದು ನೋಡಿ, ಆ ಮೇಲ್ಭಾಗದಲ್ಲಿ ಇಲ್ಲಿ 2 ಫ್ರಾಂಟಲ್ ಸೈನಸಸ್ ಅಂತ ಹೇಳ್ತೇವೆ, ಈ ಭಾಗದಲ್ಲೊಂದು, ಈ ಭಾಗದಲ್ಲಿ. ಇನ್ನು ಅಲ್ಲೇ ಕೆಳಗೆ ಬಂದ್ರೆ ಇಲ್ಲಿ ಇಥಮಾಯ್ಡ್ ಬೋನ್ ಅಂತ ಇದೆ, ಬಹಳ ಚಿಕ್ಕ ಗಾತ್ರದ ಎಲುಬುಗಳು. ಅದರ ಒಳಗೆ ಕೂಡ ಟೊಳ್ಳಾದ ಭಾಗಗಳಿದೆ, ಅದಕ್ಕೆ ನಾವು ಇಥಮಾಯ್ಡ್ ಸೈನಸ್ ಅಂತ ಹೇಳ್ತೇವೆ. ಇನ್ನು ಇಲ್ಲಿಗೆ ಬಂದ್ರೆ ಇಲ್ಲಿ ಮ್ಯಾಕ್ಸಿಲ್ಲಾ, ಈ ಎಲುಬಿಗೆ ಹೆಸರು, ಈ ಮೂಳೆಗೆ ಹೆಸರು ಮ್ಯಾಕ್ಸಿಲ್ಲಾ ಅಂತ. ಸೊ ಅದರ ಒಳಗಿರುವ ಟೊಳ್ಳಾದ ಭಾಗಗಳಿಗೆ ಮ್ಯಾಕ್ಸಿಲ್ಲರಿ ಸೈನಸಸ್ ಅಂತ. ಈ ಬದಿಯಲ್ಲಿ ಒಂದು, ಈ ಬದಿಯಲ್ಲಿ ಒಂದು, ಚಿತ್ರದಲ್ಲಿ ಕಾಣಬಹುದು. ಈ ಕೆನ್ನೆಯ ಈ ಭಾಗದಲ್ಲಿ ಇದೆ ಅದು. ಇನ್ನು ಸ್ಪಿನಾಯ್ಡ್ ಸೈನಸಸ್ ಅಂತ, ಅದು ನಮಗೆ ಈ ಚಿತ್ರದಲ್ಲಿ ಕಾಣುವುದಿಲ್ಲ. ಅದು ಒಳಗಿನ ಒಂದು ಬಾವಲಿಯಾಕಾರದ ಎಲುಬು ಇದೆ, ತಲೆಬುರುಡೆಯ ತಳಭಾಗವನ್ನು ಒಳಗೆ ಬ್ರೇನಿನ ತಳಭಾಗದಲ್ಲಿ ಇರುವಂತ ಎಲುಬು ಸ್ಪಿನಾಯ್ಡ್ ಬೋನು. ಅದರಲ್ಲಿ ಇರುವಂತದಕ್ಕೆ ಸ್ಪಿನಾಯ್ಡ್ ಸೈನಸಸ್ ಅಂತ ಹೇಳ್ತೇವೆ. ಇದು ಸೈನಸ್ ಅಂದ್ರೆ ಏನು ಅಂತ ಹೇಳುವುದನ್ನು ಈ ರೀತಿ ನಾವು ಕಲ್ಪಿಸಿಕೊಳ್ಬಹುದು ಈ ಚಿತ್ರದ ಮೂಲಕ. ಓಕೆ, ಸೈನಸೈಟಿಸ್ ಅಂದ್ರೆ ಏನು ಡಾಕ್ಟರ್? ಸೈನಸೈಟಿಸ್ ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳುವುದನ್ನು ಕೇಳ್ತೇವೆ, ಆದ್ರೆ ಕೆಲವರು ಎಲ್ಲ ತಲೆನೋವುಗಳಿಗೂ ಸೈನಸೈಟಿಸ್ ಉಂಟು ಅಂತ ಹೇಳ್ತೇವೆ. ಎಷ್ಟೋ ಸಲ ಈ ಸೈನಸೈಟಿಸ್ ಅಂತ ಹೇಳುವಂತದ್ದು ಅದು ಮೈಗ್ರೇನ್ ಆಗಿರ್ತದೆ. ಎಷ್ಟೋ ಸಲ ಜನರು ಮೈಗ್ರೇನ್ ಅಂತ ಹೇಳುವಂತದ್ದು ಅದು ಸೈನಸೈಟಿಸ್ ಸಮಸ್ಯೆ ಆಗಿರ್ತದೆ. ಎಷ್ಟೋ ಸಲ ವೈದ್ಯರುಗಳಿಗೂ ಕೂಡ ಇದು ಡಯಾಗ್ನೋಸ್ ನಲ್ಲಿ ಕೆಲವು ಸಲ ತಪ್ಪಾಗಿ ಹೋಗಿರ್ತದೆ, ಮತ್ತೆ ವೈದ್ಯರುಗಳನ್ನು ಬಹಳ ಕನ್ಫ್ಯೂಸ್ ಮಾಡುವಂತ ಕಾಯಿಲೆ ಆಗಿರ್ತದೆ. ಸರಿಯಾದ ಸಮಯವನ್ನು ವೈದ್ಯರು ರೋಗಿಗೆ ಕೊಡುವ ತಾಳ್ಮೆ ವಹಿಸಿದ್ರೆ ಮತ್ತು ರೋಗಿಯು ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವ ತಾಳ್ಮೆ ವಹಿಸಿಕೊಂಡ್ರೆ ಇದನ್ನು
ಕೇವಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ರೋಗಿ ಪರೀಕ್ಷಾ ವಿಧಾನದ ಮೂಲಕ ರೋಗಿಯ ಆ ಚರಿತ್ರೆ, ಅವನ ಆ ವಿವರಗಳನ್ನು ಕೇಳುವುದರ ಮೂಲಕ ಒಂದಷ್ಟು ಸಮಯವನ್ನು ವಿನಿಯೋಗಿಸಿಕೊಂಡು ವೈದ್ಯರು ಇದನ್ನು ಕಂಡುಹಿಡಿದುಕೊಳ್ಳಬಹುದು. ರೋಗಿಯು ಕೂಡ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವುದಕ್ಕೆ ತಾಳ್ಮೆ ವಹಿಸಿಕೊಳ್ಳಬೇಕು ಅಂತ ಯಾಕೆ ತಾಳ್ಮೆ ಇದ್ರೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಬಹಳ ಧಾವಂತದಬಹುದು. ಕೆಲವರು ವೈದ್ಯರ ಹತ್ರ ಬಂದು ಈಗ ನನಗೆ 3 ನಿಮಿಷದಲ್ಲಿ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಅರ್ಜೆಂಟ್ ಉಂಟು, ಈಗ ತಕ್ಷಣ ಬಂದು ಕೊಡಿ ಅಂತ ಈ ರೀತಿಯಲ್ಲಿ ಹೇಳ್ತಾರೆ, ಅಂದ್ರೆ ಧಾವಂತ. ಸೊ ಹಾಗೆ ಮಾಡಿಕೊಂಡು ಬಂದಾಗ ವೈದ್ಯರುಗಳು ಕೂಡ ತರಾತುರಿಯಲ್ಲಿ ಔಷಧ ಕೊಟ್ಟು ಕಳಿಸುವಂತ ಸಂಭವ ಇರ್ತದೆ. ಲಾಕ್ಷಣಿಕವಾಗಿ ತಲೆನೋವಿಗೊಂದು ಮದ್ದು, ಶೀತಕ್ಕೊಂದು ಮದ್ದು, ಜ್ವರಕ್ಕೊಂದು ಮದ್ದು ಅಂತ ಈ ತರ. ಆದ್ರೆ ಈ ತರದ ಮ್ಯಾನೇಜ್ಮೆಂಟಿನಿಂದ ಈ ಕಾಯಿಲೆಯನ್ನು ಸರಿಯಾಗಿ ನಿಭಾಯಿಸುವುದು ಕಷ್ಟ. ಅಂದ್ರೆ ಸೈನಸೈಟಿಸ್ ಅಂದ್ರೆ ಏನಂತ ಹೇಳಿದ್ರೆ ಈ ಸೈನಸ್ ಭಾಗಗಳಿದೆ, ಟೊಳ್ಳಾದ ಕುಹರಗಳು, ಅದರಲ್ಲಿ ಮ್ಯೂಕಸ್ ಮೆಂಬ್ರೇನ್ ಅಂತ ಇದೆ, ಅದರ ಒಳಗಿನ ಪೊರೆ, ಆ ಪೊರೆಯ ಉರಿಯೂತ, ನಾವು ಅದನ್ನು ಇನ್ಫ್ಲಾಮೇಷನ್ ಅಂತ ಹೇಳ್ತೇವೆ. ಉರಿಯೂತ ಅಂದ್ರೆ ನಾವು ಅದು ಬೇರೆ ಬೇರೆ ಬಾವು ಬರುವುದು, ಅಲ್ಲಿ ಹುಣ್ಣಿನ ತರ ಉರಿಯೂತ ಉಂಟಾಗುವುದು, ಅಲ್ಲಿ ಒಂದು ರೀತಿ ಇನ್ಫ್ಲಾಮೇಟರಿ ರಿಯಾಕ್ಷನ್ ಇನ್ಫ್ಲಾಮೇಷನ್ ಅಂತ ನಾವು ಹೇಳ್ತೇವೆ. ಆ ರೀತಿ ಅದರಲ್ಲಿ ರೋಗ ಲಕ್ಷಣಗಳು ಅಭಿವ್ಯಕ್ತ ಆಗುವುದು ಮತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ಲಾಕ್ಷಣಿಕವಾಗಿ ರೋಗಿಗಳಲ್ಲಿ ಅಭಿವ್ಯಕ್ತಿ ಆಗ್ತದೆ. ಇದಕ್ಕೆ ನಾವು ಸೈನಸೈಟಿಸ್, ಐಟಿಸ್ ಅಂದ್ರೆ ಇನ್ಫ್ಲಾಮೇಷನ್, ಅಲ್ಲಿ ಉರಿಯೂತ ಉಂಟಾಗುವುದು ಆ ಒಳಗಿನ ಕುಹರಗಳಲ್ಲಿ, ಇದಕ್ಕೆ ನಾವು ಸೈನಸೈಟಿಸ್. ಅದೀಗ ನಾವು ಅಲ್ಲಿ ಬೇರೆ ಬೇರೆ ಸೈನಸ್ಗಳಿದೆ, ಆಯಾ ಸೈನಸ್ಗಳು ಎಫೆಕ್ಟ್ ಆದಾಗ ಅದಕ್ಕೆ ಆಯಾ ಸೈನಸೈಟಿಸ್ ಅಂತ ಹೇಳಿದ್ರು. ಈಗ ಮ್ಯಾಕ್ಸಿಲರಿ ಸೈನಸಸ್, ಇಲ್ಲಿರುವ ಟೊಳ್ಳಾದ ಭಾಗದೊಳಗೆ ಉರಿಯೂತ ಕಾಣಿಸಿಕೊಂಡ್ರೆ ನಾವು ಮ್ಯಾಕ್ಸಿಲರಿ ಸೈನಸೈಟಿಸ್, ಇಲ್ಲಿ ಇಥಮಾಯ್ಡ್ ಭಾಗದಲ್ಲಿರುವಂತಹ ಸೈನಸ್ಗಳಲ್ಲಿ ಉರಿಯೂತ ಕಾಣಿಸಿಕೊಂಡ್ರೆ ಆಗ ನಾವು ಇಥಮಾಯ್ಡ್ ಸೈನಸೈಟಿಸ್. ಮತ್ತೆ ಈ ಫ್ರಾಂಟಲ್ ಭಾಗದಲ್ಲಿ ಆಗ ಆ ಭಾಗದಲ್ಲಿ ಕಾಣಿಸಿಕೊಂಡ್ರೆ ಅದನ್ನು ಫ್ರಾಂಟಲ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಆಯಾ ಭಾಗಗಳನ್ನು ಆಧರಿಸಿ ನಾವು ಸೈನಸೈಟಿಸ್ ಅನ್ನು ನಾವು ಹೆಸರಿಸ್ತೇವೆ. ಓಕೆ ಓಕೆ ಡಾಕ್ಟರ್, ಈಗ ಇದು ಮುಖ್ಯವಾಗಿ ಯಾವ ಕಾರಣದಿಂದ ಉಂಟಾಗ್ತದೆ ಈ ಒಂದು ತಲೆನೋವನ್ನು? ಈ ಸೈನಸೈಟಿಸ್ ಕಾಯಿಲೆಗೆ ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿದೆ. ಒಂದು ಇನ್ಫೆಕ್ಟಿವ್ ಕಾಸಸ್ ಅಂತ, ಅಂದ್ರೆ ಸೂಕ್ಷ್ಮಾಣುಜನ್ಯ ಅಂತ. ಸೂಕ್ಷ್ಮಾಣು ಸೋಂಕು, ಸೂಕ್ಷ್ಮಾಣುಗಳಂತ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿ ಮತ್ತು ನೀರಿನಲ್ಲಿ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಕಂಡು ಬರುವಂತಹ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು. ಆದರೆ ಈ ಸೂಕ್ಷ್ಮಾಣುಗಳು ಯಾವ ರೂಪದಲ್ಲಿ ಈ ಸೈನಸ್ಗಳಿಗೆ ಎಂಟ್ರಿ ಆಗ್ತದೆ, ಅಲ್ಲಿ ಒಳಹೊಕ್ಕು ಈ ಉರಿಯೂತ ಉಂಟು ಮಾಡ್ತದೆ ಅಂದ್ರೆ ಬೇರೆ ಬೇರೆ ಸಂದರ್ಭಗಳು ಬರ್ತದೆ. ಈಗ ಒಂದನೇದಾಗಿ ಸ್ವಿಮ್ಮಿಂಗ್, ಈಜು ಕೊಳದಲ್ಲಿ ಈಜುವಾಗ ಆಗ ಈ ಸೂಕ್ಷ್ಮಾಣುಗಳು ಮೂಗಿನ ಒಳಗೆ ಪ್ರವೇಶಿಸಿ ನಂತರ ಅದು ಸೈನಸ್ಗಳಿಗೆ ಪ್ರವೇಶ ಮಾಡಿ ಅಲ್ಲಿ ಉರಿಯೂತ ಉಂಟು ಮಾಡಬಹುದು. ಇನ್ನೊಂದು ಟ್ರಾಮಾ ಅಂತ, ಅಭಿಘಾತ, ಆಘಾತ ಅಂತ ನಾವು ಹೇಳ್ತೇವೆ. ಯಾವುದೇ ಒಂದು ಆಕ್ಸಿಡೆಂಟೋ ಅಥವಾ ಬಿದ್ದಾಗಲೋ ಅಲ್ಲಿಯ ಆಯಾ ಭಾಗದ ಮೂಳೆಗಳಿಗೆ ಸಮಸ್ಯೆಯಾಗಿ, ಈ ತಲೆಬುರುಡೆ ಭಾಗದ ಮೂಳೆಗಳಿಗೆ ಇಂಜುರಿ ಆಗಿ, ಆಘಾತ ಆಗಿ, ಮೂಳೆಗಳ ಫ್ರಾಕ್ಚರ್ ಹಾಗೆ ಆದಾಗ ಆಗ ಆ ಸಂದರ್ಭದಲ್ಲಿ ಇಲ್ಲಿಂದ ಸೂಕ್ಷ್ಮಾಣುಗಳು ಈ ಸೈನಸ್ ಭಾಗಗಳಿಗೆ ಎಂಟರ್ ಆಗಿ ಆ ಮೂಲಕ ಸೋಂಕು ಉಂಟು ಮಾಡುವಂಥದ್ದು. ಇನ್ನೊಂದು ನಾವು ಹಲ್ಲುಗಳ ಸೋಂಕು, ಅದರಲ್ಲಿಯೂ ಎಸ್ಪೆಷಲಿ ಪ್ರಿಮೋಲಾರ್ ಮತ್ತೆ ಮೋಲಾರ್, ಈ ಭಾಗದ ದವಡೆ ಭಾಗದ ಹಲ್ಲುಗಳು ಡೆಂಟಲ್ ಇನ್ಫೆಕ್ಷನ್ಸ್ ಅಂತ ಮಾಡ್ತೇವೆ. ಹಲ್ಲಿನ ಭಾಗದ ಸೋಂಕು ಅಥವಾ ವಸಡಿನ ಭಾಗದ ಸೋಂಕು, ಇದರಿಂದಾಗಿ ಕೂಡ ಅಲ್ಲಿಂದ ಆ ಸೂಕ್ಷ್ಮಾಣುಗಳು ಸೈನಸ್ ಭಾಗಗಳಿಗೆ ಪ್ರವೇಶ ಮಾಡಿ ಆ ತೊಂದರೆ ಉಂಟು ಮಾಡಬಹುದು. ಅಥವಾ ಕೆಲವು ಸಲ ಡೆಂಟಲ್ ಟೂತ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಹಲ್ಲು ಕೀಳುವಿಕೆ ಆದ ನಂತರ ಈ ಸೂಕ್ಷ್ಮಾಣುಗಳು ಅಲ್ಲಿಂದ ಈ ಸೈನಸ್ ಭಾಗಗಳಿಗೆ ಸ್ಪ್ರೆಡ್ ಆಗಿ ಉಂಟಾಗಬಹುದು. ಅಥವಾ ಬೇರೆ ಬೇರೆ ರೀತಿಯ ಕಿವಿಯ ಸೋಂಕು, ಗಂಟಲಿನ ಸೋಂಕು, ಮೂಗಿನ ಭಾಗದ ಮೂಲಕ ಸೋಂಕು, ಹೀಗೆ ಈ ಬೇರೆ ಬೇರೆ ದ್ವಾರಗಳ ಮೂಲಕ, ಬಾಗಿಲಿನ ಮೂಲಕ ಸೈನಸ್ಗಳಿಗೆ ಸೂಕ್ಷ್ಮಾಣುಗಳು ಪ್ರವೇಶ ಪಡೆದು ಸೂಕ್ಷ್ಮಾಣು ಸೋಂಕನ್ನು ಉಂಟು ಮಾಡಿ ಉರಿಯೂತ ಉಂಟು ಮಾಡುದು. ಇದಕ್ಕೆಲ್ಲ ಒಂದು ಇಂಟರ್ ಲಿಂಕ್ ಇದೆ, ಒಳಗಿನ ಲಿಂಕ್ ಇದೆ. ಕಿವಿ, ಮೂಗು, ಗಂಟಲು, ಸೈನಸಸ್ ಅದನ್ನು ಒಂದು ವಿಭಾಗ ಆಗಿ ನಾವು ಪರಿಗಣಿಸಬೇಕು, ಅದನ್ನು ನಾವು ಬೇರೆ ಬೇರೆಯಾಗಿ ಪರಿಗಣಿಸುವಾಗಿಲ್ಲ. ಸೊ ಅದರಿಂದ ಒಂದು ಕಡೆ ಎಫೆಕ್ಟ್ ಆದ್ರೆ ಅದು ಮತ್ತೊಂದು ಕಡೆಗೂ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ. ಮತ್ತೆ ಇನ್ನು ಕೆಲವರಲ್ಲಿ ಅವರು ಈ ನೆಗಡಿ ಆದಾಗ, ಬಹಳ ಇನ್ಫೆಕ್ಷನ್ ಆದಾಗ, ಆ ತರದ ಕಾರಣಗಳಿದ್ದಾಗ ಮೂಗನ್ನು ಬಲವಾಗಿ ಬ್ಲೋ ಮಾಡುವಂಥದ್ದು, ಅಂದ್ರೆ ಬಹಳ ಫೋರ್ಸ್ಫುಲ್, ಬಲಾತ್ಕಾರವಾಗಿ ಮೂಗಿನಿಂದ ಆ ನೆಗಡಿ ಅಥವಾ ಸಿಂಬಳವನ್ನು ತೆಗೆಯುವಂಥದ್ದು, ಒಮ್ಮೆ ಹೋಗ್ಬೇಕು ಅಂತ. ಆತರ ಬಲಾತ್ಕಾರ ಬಂದದ್ದನ್ನು ತೆಗೆದ್ರೆ ತೊಂದರೆ ಇಲ್ಲ, ಆದ್ರೆ ಬಲಾತ್ಕಾರವಾಗಿ ಬಹಳ ಕಷ್ಟಪಟ್ಟು ಆತರ ತೆಗೆದಾಗ ಆ ಫೋರ್ಸಿಗೆ ಈ ಮೂಗಿನ ಬೇರೆ ಭಾಗದಲ್ಲಿದ್ದ ಇನ್ಫೆಕ್ಷನ್ ನೇರವಾಗಿ ಅದು ಸೈನಸ್ಗಳಿಗೆ ಎಂಟ್ರಿ ತಗೊಳ್ಬಹುದು. ಆಗ ಅದು ಬೇರೆ ಸಾಮಾನ್ಯ ಇದ್ದದ್ದು ಮತ್ತೆ ಸೈನಸೈಟಿಸ್ ಆಗಿ
ಪರಿವರ್ತನೆ ಆಗಬಹುದು. ಆದ ಕಾರಣ ಜೋರಾಗಿ ಬಲವಾಗಿ ನೆಗಡಿ ಅಥವಾ ಸಿಂಬಳವನ್ನು ತೆಗೆಯುವಂಥದ್ದು ಕೂಡ ಈ ಸೂಕ್ಷ್ಮಾಣುಗಳು ಅಲ್ಲಿಗೆ ಸೈನಸ್ಗಳಿಗೆ ಎಂಟ್ರಿ ಆಗಲಿಕ್ಕೆ ಕಾರಣ ಆಗ್ತದೆ. ಮತ್ತೆ ಸೈನಸ್ಗಳಿಂದ ಮೂಗಿಗೆ ಒಂದು ರಂಧ್ರದ ಮೂಲಕ, ಆಸ್ಟಿಯಾ ಅಂತ ನಾವು ಹೇಳ್ತೇವೆ, ಅದರ ಮೂಲಕ ಒಂದು ಓಪನಿಂಗ್ ಇದೆ. ಈ ಓಪನಿಂಗಿನ ಮೂಲಕ ಅಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಈ ಸೈನಸ್ಗಳಲ್ಲಿ ಇರುವಂತಹ ಮ್ಯೂಕಸ್ ಮೆಂಬ್ರೇನ್ ಅಥವಾ ಶ್ಲೇಷ್ಮಲ ಪೊರೆ ಅಂತ ನಾವು ಏನು ಹೇಳ್ತೇವೆ, ಅದು ಮ್ಯೂಕಸ್ ಅನ್ನು, ಒಂದು ರೀತಿಯ ಶ್ಲೇಷ್ಮ, ಒಂದು ಕಫದ ತರದ ಜಿಗುಟಾದ ಪದಾರ್ಥವನ್ನು ಅದು ಒಂದು ಸಾಮಾನ್ಯವಾಗಿ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಉತ್ಪತ್ತಿ ಮಾಡ್ತಾ ಇರ್ತದೆ. ಹಾಗೆ ಉತ್ಪತ್ತಿಯಾದ ಆ ಕಫ ಅದು ಅಥವಾ ಮ್ಯೂಕಸ್ ಅಂತ ನಾವೇನು ಹೇಳ್ತೇವೆ, ಅದು ಆ ಓಪನಿಂಗಿನ ಮೂಲಕ ಅದು ಜಾರಿ ಮೂಗಿನ ಮೂಲಕ ಜಾರಿ ಹೋಗ್ಬೇಕು. ಆದ್ರೆ ಎಷ್ಟೋ ಸಲ ಇದು ಜಾರಿ ಹೋಗುವುದಿಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿ ಆಬ್ಸ್ಟ್ರಕ್ಷನ್ ಉಂಟಾಗ್ತದೆ, ತಡೆ ಉಂಟಾಗ್ತದೆ, ಬ್ಲಾಕ್ ಆಗ್ತದೆ. ಹಾಗೆ ಬ್ಲಾಕ್ ಆದಾಗ ಈ ಸ್ರಾವಗಳು, ಈ ಸೈನಸ್ಗಳಲ್ಲಿ, ಕುಹರಗಳಲ್ಲಿರುವ ಆ ಸ್ರಾವಗಳು ಅಲ್ಲೇ ನಿಂತು ಅದು ಒಂದು ಸೂಕ್ಷ್ಮಾಣುಗಳಿಗೆ, ರೋಗಾಣುಗಳಿಗೆ ಒಂದು ಅಲ್ಲಿ ವಂಶಾಭಿವೃದ್ಧಿ ಮಾಡ್ಲಿಕ್ಕೆ, ಅಲ್ಲಿ ಒಂದು ಕುಣಿಯುವುದಕ್ಕೆ ಒಂದು ರಂಗಸ್ಥಳ ಆಗಿ ಪರಿವರ್ತನೆ ಆಗ್ತದೆ. ಆ ಆಬ್ಸ್ಟ್ರಕ್ಷನ್ ಯಾಕೆ ಆಗ್ತದೆ, ಅದಕ್ಕೆ ತುಂಬಾ ಹಲವಾರು ಕಾರಣಗಳಿದೆ, ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಆ ಬ್ಲಾಕ್ ಯಾಕೆ ಆಗ್ತದೆ, ಒಂದು ಕೆಲವು ಸಲ ಈ ಮೂಗಿನಿಂದ ರಕ್ತಸ್ರಾವ ಆದಾಗ ಆ ರಕ್ತಸ್ರಾವವನ್ನು ತಡೆಗಟ್ಟುವುದಕ್ಕೆ ನ್ಯಾಸಲ್ ಪ್ಯಾಕಿಂಗ್ ಅಂತ ಮಾಡ್ತಾರೆ. ಹತ್ತಿ ಮತ್ತೆ ಈ ಕಾಟನ್ ಇದನ್ನು ಮೂಗಿನ ಒಳಗೆ ತುಂಬಿಸಿ, ಇದನ್ನು ತಜ್ಞ ವೈದ್ಯರು ಕೂಡ ಈ ವಿಧಾನವನ್ನು ಅನುಸರಿಸ್ತಾರೆ ಮೂಗಿನ ರಕ್ತಸ್ರಾವ ತಡೆಗಟ್ಟಲಿಕ್ಕೆ. ಅದು ತುಂಬಾ ಸಮಯ, ಒಂದು 2 ದಿನ ಅಥವಾ ಕೆಲವು ಸಲ ಬೇಗನೆ ಆ ರೀತಿಯ ಸಂದರ್ಭ ಉಂಟಾಗಬಹುದು. ಅದು ಅಲ್ಲಿ ಆ ಸ್ರಾವಗಳನ್ನು ಆ ಜಾರಿ ಹೋಗದಾಗ ಅಲ್ಲಿ ಬ್ಲಾಕ್ ಮಾಡ್ತದೆ. ಆ ಬ್ಲಾಕ್ ಮಾಡಿ ಅದರಿಂದಾಗಿ ಸೈನಸೈಟಿಸ್ ಬರಬಹುದು. ಇನ್ನು ಕೆಲವರಲ್ಲಿ ಅಲರ್ಜಿ ಸಮಸ್ಯೆ ಇರ್ತದೆ. ಎಲರ್ಜಿ ಸಮಸ್ಯೆ ಇದ್ದಾಗ ಈ ಮೂಗಿನ ಒಳಗಿನ ಈ ಮ್ಯೂಕಸ್ ಮೆಂಬ್ರೇನು, ಆ ಟರ್ಬಿನೇಟ್ಸ್ ಎಲ್ಲ ಅಲ್ಲಿ ಸ್ವೋಲನ್, ಅದು ಊದಿಕೊಳ್ತದೆ. ಆಗ ಅದು ಆ ಸ್ರಾವ ಕೆಳಗೆ ಜಾರಿ ಹೋಗುವುದನ್ನು ಬ್ಲಾಕ್ ಮಾಡ್ತದೆ, ಸೈನಸ್ಸಿನಿಂದ ಮೂಗಿಗಿರುವ ಆ ದ್ವಾರವನ್ನು ಬ್ಲಾಕ್ ಮಾಡ್ತದೆ. ಇನ್ನು ಕೆಲವರಲ್ಲಿ ನ್ಯಾಸಲ್ ಪಾಲಿಪ್ ಅಂತ ನಾವು ಹೇಳ್ತೇವೆ, ಅಲ್ಲಿ ಒಂದು ಸಣ್ಣ ಗುಳ್ಳೆ ಹಾಗೆ ಒಂದು ಉಂಟಾಗ್ತದೆ, ಒಂದು ಗುಳ್ಳೆ ತರ ಪಾಲಿಪ್ ಅಂತ ನಾವು ಹೇಳ್ತೇವೆ. ಆ ಪಾಲಿಪ್ ಅಂತ ಹೇಳುವಂಥದ್ದು ಆ ಗುಳ್ಳೆ, ಅದು ಆ ದ್ವಾರವನ್ನು ಅಥವಾ ಸ್ರಾವ ಜಾರಿ ಹೋಗದಾಗ ಸ್ರಾವ ಅಲ್ಲೇ ನಿಲ್ಲುವ ಹಾಗೆ ಅದನ್ನು ಬ್ಲಾಕ್ ಮಾಡಿಬಿಡ್ತದೆ. ಇದು ಒಂದು ಕಾರಣ. ಇನ್ನು ಕೆಲವರಲ್ಲಿ ಅವರು DNS, ಡಿವಿಯೇಟೆಡ್ ನ್ಯಾಸಲ್ ಸೆಪ್ಟಮ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಮೂಗಿನ ಈ ಗೊರಸು ಇದೆಯಲ್ಲ, ಮಧ್ಯದ ಗೊರಸು, ಅದು ನಾವು ಸೆಪ್ಟಮ್ ಅಂತ ಹೇಳುದು. ಬಲ ಮೂಗು ಮತ್ತೆ ಎಡಮೂಗಿನ ಭಾಗವನ್ನು ಮಧ್ಯದಲ್ಲಿ ವಿಭಜಿಸುವಂತಹ ಸೆಪ್ಟಮ್ ಅಂದ್ರೆ ಒಂದು ಗೋಡೆ, ಮಧ್ಯ ಗೋಡೆ. ಈ ಮಧ್ಯ ಗೋಡೆ ಕೆಲವರಲ್ಲಿ ಓರೆ ಆಗಿರ್ತದೆ, ಡಿವಿಯೇಷನ್ ಇರ್ತದೆ. ಆಗ ಸಹಜವಾಗಿ ಈ ರೀತಿಯಲ್ಲಿ ಬ್ಲಾಕ್, ಆ ಸ್ರಾವಗಳು ಜಾರಿ ಹೋಗದೆ ಅಲ್ಲೇ ಅದು ನಿಂತು ಆ ರೀತಿಯ ಬ್ಲಾಕ್ ಆಗುವ ಚಾನ್ಸಸ್ ಇದೆ. ಇನ್ನು ಕೆಲವರಲ್ಲಿ ಹೈಪರ್ಟ್ರೋಫೀಡ್ ಟರ್ಬಿನೇಟ್ಸ್ ಅಂತ, ಅಂದ್ರೆ ಮೂಗಿನ ಒಳಗಿನ ಗೊರಸುಗಳು ಅದು ಊದಿಕೊಳ್ಳುವಂಥದ್ದು, ಅದರಿಂದಾಗಿ ಕೂಡ ಆ ರೀತಿಯ ಸಮಸ್ಯೆಗಳು, ಬ್ಲಾಕ್ ಉಂಟಾಗಬಹುದು, ಆಬ್ಸ್ಟ್ರಕ್ಷನ್ಸ್. ಇದು ಈ ಆಬ್ಸ್ಟ್ರಕ್ಷನ್ ಇಂದಾಗಿ ಸೈನಸೈಟಿಸ್ ಬರುವುದಕ್ಕೆ ಕಾರಣ. 2 ಕಾರಣ. 1ನೇ ಕಾರಣ ಸೂಕ್ಷ್ಮಾಣು ಸೋಂಕು ಅಂತ ಹೇಳಿದೆ, 2ನೇದು ಆಬ್ಸ್ಟ್ರಕ್ಟಿವ್ ಕಾಸ್ ಅಂದ್ರೆ ಬ್ಲಾಕ್ ಆಗಿ ಆಗುವಂತಹ ಸೈನಸೈಟಿಸ್. ಇನ್ನು 3ನೇದು ಜನರಲ್ ಕಾಸಸ್ ಅಂತ, ಸಾಮಾನ್ಯ ಕಾರಣಗಳು, ನಾವು ಅದನ್ನು ಎಲ್ಲರಿಗೂ ಗೊತ್ತಿರುವಂತ ಕಾರಣಗಳು. 1ನೇದಾಗಿ ಪರಿಸರದ ಕಾರಣಗಳು. ಪರಿಸರದ ಕಾರಣಗಳು ಯಾವುದೆಲ್ಲ? ಡಸ್ಟ್, ಧೂಳು ಮುಸುಕಿದ ವಾತಾವರಣ, ಧೂಳು ಹೆಚ್ಚಾಗಿರುವಂತಹ ವಾತಾವರಣ, ಅಥವಾ ಕೆಲವರು ಗಾರೆ ಕೆಲಸದವರು, ಅದೇ ರೀತಿ ಆ ಧೂಳಿನಲ್ಲಿ ಸಿಮೆಂಟ್, ಕಾಂಕ್ರೀಟ್ ಕೆಲಸ ಮಾಡುವವರು, ಅವರಲ್ಲೆಲ್ಲ ಇದು ಸಾಮಾನ್ಯವಾಗಿ ಕಾಣಿಸಿಕೊಳ್ತದೆ. ಇನ್ನು ಹೊಗೆ ತುಂಬಿದ ವಾತಾವರಣ, ಹೊಗೆ ಇದು ಒಂದು ಕಾರಣ. ಪೊಲ್ಯೂಷನ್, ಪರಿಸರ ಮಾಲಿನ್ಯ, ಇದು ಪರಿಸರದ ಕಾರಣದಿಂದ ಉಂಟಾಗ. ಮತ್ತೆ ಓವರ್ ಕ್ರೌಡಿಂಗ್, ಕೆಲವೊಂದು ಪ್ರದೇಶಗಳಲ್ಲಿ ತುಂಬಾ ಜನ ಅಥವಾ ಗುಂಪಿನಲ್ಲಿ ವಾಸ ಇರುವಂತದ್ದು, ಇದು ಒಂದು ಕಾರಣ. ಇದು ಜನರಲ್ ಕಾರಣದಲ್ಲಿ ಬರ್ತದೆ, ಎನ್ವಿರಾನ್ಮೆಂಟ್. ಇನ್ನು ಇತರ ಕಾರಣಗಳು ಜನರಲ್ ಕಾರಣದಲ್ಲಿ ಯಾವುದಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಬಹಳ ಎಷ್ಟು ನಾವು ಅಭಿವೃದ್ಧಿ ಆಗಿದೆ, ನಾವು ಅಭಿವೃದ್ಧಿಯ ತುದಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರು ಕೂಡ ಸ್ಟಿಲ್ ಈಗಲೂ ಕೂಡ ಈ ಪೌಷ್ಟಿಕಾಂಶಗಳ ಕೊರತೆಯಿಂದ ಬಳಲುವಂತಹ ಒಂದು ವರ್ಗ ಇದೆ. ವಿಟಾಮಿನ್ ಡೆಫಿಷಿಯನ್ಸಿ ಇರ್ಬೋದು, ಪ್ರೋಟೀನ್ ನ ಕೊರತೆ ಇರ್ಬೋದು, ಒಂದು ವರ್ಗ ಇದೆ. ಈ ರೀತಿಯ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆಗಾಗ ಈ ರೀತಿಯ ಸೈನಸೈಟಿಸ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳುವಂಥದ್ದು ಒಂದು. ಇನ್ನೊಂದು ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತಂದ್ರೆ ರೋಗ ನಿರೋಧಕ ವ್ಯವಸ್ಥೆ ಈ ಬೇರೆ ಒಂದು ರೋಗದ ಕಾರಣದ, ಉದಾಹರಣೆಗೆ ಏಡ್ಸ್ ಅಥವಾ ಡಯಾಬಿಟಿಸ್, ಅವರಲ್ಲಿ ಸಹಜವಾಗಿಯೇ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ಅಂತವರಲ್ಲಿ ಇದು ಪದೇ 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 ಮರುಕಳಿಸುವಂತ ಸಾಧ್ಯತೆ ಇರ್ತದೆ. ಇನ್ನೊಂದು, ಕೆಲವರು
ಈ ಇಮ್ಯೂನ್ ಸಿಸ್ಟಮ್ನ ಕೆಲವು ಕಾಯಿಲೆಗಳು ಅಂತ ಇದೆ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ರುಮಟೈಡ್ ಆರ್ಥರೈಟಿಸ್, ಆಮವಾತ, ಸೋರಿಯಾಸಿಸ್, ಈ ತರ ಎಲ್ಲ ಇದೆ. ಇದಕ್ಕೆ ಕೆಲವರು ಸ್ಟಿರಾಯ್ಡ್ ಔಷಧಗಳು, ವೈದ್ಯರು ಕೂಡ ಇದನ್ನು ಕಡೆಗೆ ಬೇರೆ ದಾರಿ ಕಾಣದೆ ಇದು ಒಂದೇ ಸೊಲ್ಯೂಷನ್ ಅಂತೇಳಿ ಇದನ್ನು ಬರಿತಾ ಹೋಗ್ತಾರೆ. ತುರ್ತು ಚಿಕಿತ್ಸೆ ಆಗಿ ಅಲ್ಲ, ನಿರಂತರವಾಗಿ ತೆಗೆದುಕೊಳ್ಳುವುದಕ್ಕೆ ರೋಗಿಗೆ ಒಂದು ರೀತಿಯ ಖುಷಿ ಕೂಡ ಆಗ್ತದೆ. ಸ್ಟಿರಾಯ್ಡ್ ಔಷಧಗಳು, ಪ್ರಿಡ್ನಿಸೋಲೋನ್, ಡೆಕ್ಸಾಮಿಥಾಸೋನ್ ಇತ್ಯಾದಿ, ಇದನ್ನು ನಿರಂತರವಾಗಿ ತೆಗೆದುಕೊಳ್ತಾ ಇದ್ದಾಗ ಇದು ನಮ್ಮ ಸಂಪೂರ್ಣ ರೋಗ ನಿರೋಧಕ ವ್ಯವಸ್ಥೆಯನ್ನು ಸದೆಬಡಿತದೆ. ಸದೆಬಡಿದು ಬೇರೆ ಬೇರೆ ಕಾರಣಗಳು, ಆ ಕಾಯಿಲೆ ಕಡಿಮೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತದೆ, ಉಳಿದ ಕಾಯಿಲೆಗಳು ಒಂದೊಂದೇ ಶುರುವಾಗ್ತದೆ. ಬರೀ ಸ್ಟಿರಾಯ್ಡ್ ಅಂತಲ್ಲ, ಇಮ್ಯುನೋ ಸಪ್ರೆಸೆಂಟ್, ರೋಗ ನಿರೋಧಕ ಒಂದು ವ್ಯವಸ್ಥೆಯನ್ನೇ ಸಪ್ರೆಸ್ ಮಾಡುವಂತ, ದಮನ ಮಾಡುವಂತಹ ಕೆಲವು ಔಷಧಗಳಿದೆ. ಅದು ಸಾಮಾನ್ಯವಾಗಿ ನಾವು ಈ ಗಂಟುವಾತ ಅಂದ್ರೆ ಈ ರುಮಟಾಯ್ಡ್ ಆರ್ಥರೈಟಿಸ್ ನಲ್ಲಿ ಬಳಸುವಂತದ್ದು ಮೀಥೋಟ್ರೆಕ್ಸೇಟ್ ಅಂತ, ಅದು ಬೇರೆ ಬೇರೆ ಕಂಪನಿಗಳ ಹೆಸರುಗಳಲ್ಲಿ ಬರ್ತದೆ. ಅದನ್ನು ವಾರಕ್ಕೆ 1 ಸಲವೋ 2 ಸಲವೋ ಈ ರೀತಿ ತಗೊಳ್ಳಿಕ್ಕೆ ವೈದ್ಯರು ಸೂಚಿಸ್ತಾ ಇರ್ತಾರೆ. ಅದು ತಗೊಳ್ತಾ ಇದ್ದಾಗ ಆಗ ರೋಗ ನಿರೋಧಕ ಶಕ್ತಿಯ ದಮನ ಉಂಟಾಗಿ ಆಗಲೂ ಕೂಡ ಈ ಸೈನಸೈಟಿಸ್, ಉರಿಯೂತ, ಬೇರೆ ಬೇರೆ ಇನ್ಫೆಕ್ಷನ್ಗಳ ಕಾರಣದಿಂದ ಉಂಟಾಗಬಹುದು. ಈ ರೀತಿ ಅದರಲ್ಲಿ ಕೂಡ ಮತ್ತೆ ಆಗಿದ್ದಾಗ ಲಕ್ಷಣಗಳು ತುಂಬಾ ಸಿವಿಯರ್ ಆಗಿರ್ತದೆ. ಅಂದ್ರೆ ಯಾವ ತರದೆಲ್ಲ ಸಿಂಪ್ಟಮ್ಸ್ ಅದರಲ್ಲಿ ಉಂಟಾಗ್ತದೆ? ಇದರಲ್ಲಿ ಲಕ್ಷಣಗಳು ನಾವು ಹೇಳಬೇಕಿದ್ರೆ ಇದರ ಬೇರೆ ಬೇರೆ ವಿಧಗಳ ಒಂದೊಂದು, ಇದರಲ್ಲಿ ಸಾಮಾನ್ಯ ಲಕ್ಷಣಗಳು ಒಂದೇ ತರ ಇರ್ತದೆ, ಆದ್ರೆ ಒಂದೊಂದು ವಿಧವನ್ನು ಅನುಸರಿಸಿ ಅದು ಯಾವ ಸೈನಸೈಟಿಸ್ ಅಂತ ಹೇಳುವುದ್ರ ಮೇಲೆ ಲಕ್ಷಣಗಳು, ಚಿಹ್ನೆಗಳು ಕಾಣಿಸಿಕೊಳ್ತದೆ. ಈಗ ನಾವು ಮ್ಯಾಕ್ಸಿಲರಿ ಸೈನಸೈಟಿಸ್ ಅಂದ್ರೆ ಈ ಭಾಗದ ಇಲ್ಲಿ ಇರುವಂತಹ ಎಲುಬಿನ ಒಳಗಿನ ಮ್ಯಾಕ್ಸಿಲರಿ ಸೈನಸಸ್, ಅದರ ಇನ್ಫ್ಲಾಮೇಷನ್ ಇದ್ದಾಗ, ಆ ಸೈನಸೈಟಿಸ್ ಇದ್ದಾಗ ಅದು ಸಿಸ್ಟಮಿಕ್ ಇನ್ಫೆಕ್ಷನ್ ಅಂದ್ರೆ ಜ್ವರ, ವಿಪರೀತ ಸುಸ್ತು, ಮೈಕೈ ನೋವು ಇದೆಲ್ಲ ಕಾಣಿಸಿಕೊಳ್ತದೆ. ಮತ್ತೆ ನೋವು ಇರ್ತದೆ. ನೋವು ಯಾವ ತರ ಅಂತ ಹೇಳಿದ್ರೆ ಈ ಭಾಗದಿಂದ ಅಂದ್ರೆ ಮೇಲ್ದವಡೆಯ ಭಾಗದಲ್ಲಿ ಇರಬಹುದು, ಅಥವಾ ನೋವು ಈ ಭಾಗದಿಂದ ಈ ಕೆಳದವಡೆಗೆ ಹರಿಯುವಂತ ನೋವು ಇರಬಹುದು, ಅಥವಾ ಈ ಭಾಗದಿಂದ ಹುಬ್ಬಿನವರೆಗೆ ಹರಿದಾಡುವಂತ ನೋವು ಆಗಿರ್ಬೋದು. ಆ ನೋವಿನ ನೇಚರ್ ಆಗಿರ್ತದೆ, ಸ್ವಭಾವ ಅದು ಕೂಡಲೇ ಗೊತ್ತಾಗ್ತದೆ. ಮತ್ತು ಇಲ್ಲಿ ಕೆಲವರಲ್ಲಿ ಮುಖದಲ್ಲಿ ಈ ಭಾಗದಲ್ಲಿ ಮ್ಯಾಕ್ಸಿಲರಿ ಸೈನಸೈಟಿಸ್ ನಲ್ಲಿ ಈ ಭಾಗದಲ್ಲಿ ಕೆಂಪಾಗಿ ಇಲ್ಲಿ ಊದಿಕೊಳ್ಬಹುದು, ಈ ಭಾಗದಲ್ಲಿ ಅದು ಒಂದು ಲಕ್ಷಣ. ಇನ್ನು ಕೆಲವರಲ್ಲಿ ಜ್ವರ ಕಾಣಿಸಿಕೊಳ್ಬಹುದು, ಜ್ವರ ಇಲ್ಲದೆ ಇರಬಹುದು, ಜ್ವರ ಕಾಣಿಸಿಕೊಳ್ಬಹುದು. ಆದ್ರೆ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅಂತ ಇದೆ. ಯಾವ ಈ ಅಕ್ಯೂಟ್ ಅಂದ್ರೆ ತೀವ್ರವಾಗಿ ಹಠಾತ್ ಆಗಿ ಉಂಟಾದ ಸೈನಸೈಟಿಸ್, ಅದರಲ್ಲಿ ನಿಮಗೆ ಈ ಎಲ್ಲ ಜ್ವರ, ತಲೆನೋವೆಲ್ಲ ತೀವ್ರವಾಗಿರ್ತದೆ ಲಕ್ಷಣಗಳು, ಮತ್ತು ಜ್ವರ ಇರ್ತದೆ ಹೆಚ್ಚಾಗಿ ಮ್ಯಾಕ್ಸಿಲರಿ ಸೈನಸೈಟಿಸ್ ನಲ್ಲಿ. ಇನ್ನೊಂದು ವೈದ್ಯರು ಕಂಡುಕೊಳ್ಳುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ಚಿಹ್ನೆ ಸಾಮಾನ್ಯವಾಗಿ ಟೆಂಡರ್ನೆಸ್ ಇರ್ತದೆ. ಟೆಂಡರ್ನೆಸ್ ಅಂತ ಹೇಳಿದ್ರೆ ಏನು, ಆ ಭಾಗದಲ್ಲಿ ಬೆರಳಿನಿಂದ ವೈದ್ಯರು ಒತ್ತಿದಾಗ, ಇಲ್ಲಿ ಒತ್ತಿದಾಗ ರೋಗಿಗೆ ಸ್ಪಷ್ಟವಾಗಿ ನೋವಿನ ಅನುಭವ ಆಗ್ತದೆ. ಇದನ್ನು ನಾವು ಟೆಂಡರ್ನೆಸ್ ಅಂತ ಹೇಳ್ತೇವೆ. ಹಾಗಾಗಿ ಮ್ಯಾಕ್ಸಿಲರಿ ಸೈನಸೈಟಿಸ್ ಎಫೆಕ್ಟ್ ಆಗಿದ್ದಾಗ ವೈದ್ಯರು ಸ್ಪಷ್ಟವಾಗಿ ಕಂಡುಕೊಳ್ಬಹುದು. ಅಲ್ಲಿ ಆ ಭಾಗದಲ್ಲಿ ಟೆಸ್ಟ್ ಮಾಡೋ ಮೂಲಕ ಒತ್ತಿ ರೋಗಿಗೆ ನೋವಿದೆ ಅಂತ ಹೇಳಿದ್ರೆ ಆಗ ಅದು ಮ್ಯಾಕ್ಸಿಲರಿ ಸೈನಸೈಟಿಸ್ ಇರ್ತದೆ, ಅದು ಗೊತ್ತಾಗ್ತದೆ. ಅದಕ್ಕೆ ವೈದ್ಯರು ಸ್ವಲ್ಪ ಸಮಯವನ್ನು ರೋಗಿಗೆ ಕೊಡಬೇಕಾಗ್ತದೆ, ರೋಗಿಗೂ ಪರೀಕ್ಷಿಸಿಕೊಳ್ಳುವಂತ ತಾಳ್ಮೆ ಇರಬೇಕಾಗ್ತದೆ. ಇದು ಮ್ಯಾಕ್ಸಿಲರಿ ಸೈನಸೈಟಿಸ್. ಇನ್ನು ಮತ್ತೆ ಮುಂದುವರಿಸೋಣ. ಅದರ ಒಬ್ರು ಕರೆಯಲ್ಲಿದ್ದಾರೆ. ಹಲೋ 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 ಸರ್, ನಾನು ಜಯರಾಮ್ ಭಟ್ ಅಂತ ಹೇಳಿ ಬಾಯರ್ ಬದಿಯಿಂದ ಕೇಳ್ತಾ ಇಲ್ಲ. ಹಲೋ ಹಲೋ ಸ್ವಲ್ಪ ಗಟ್ಟಿ ಮಾತಾಡಿ. ಹಲೋ ಹಲೋ ಕೇಳುದಿಲ್ಲ. ಹಲೋ ಹಲೋ ಹೇಳಿ ಅವರೇ, ಯಾರು ಮಾತಾಡ್ತಿರೋದು? ನಿಮ್ಮ ಹೆಸರು ಹೇಗೆ? ಜಯರಾಮ್ ಭಟ್ ಅಂತ ಹೇಳಿ ಬಾಯರ್. ಜಯರಾಮ್ ಭಟ್. ಜಯರಾಮ್, ಹಲೋ. ಕೇಳಿ ನಿಮ್ಮ ಪ್ರಶ್ನೆ. ಅದೆಂತಿಲ್ಲ, ಸೈನೋಸೈಟಿಸ್ ತಲೆಯ ಹಿಂಭಾಗಕ್ಕೆ ಬರಬಹುದಾ ಅಂತ ಒಂದು ಸೈಡ್ ಅಲ್ಲಿ. ಸೈನಸೈಟಿಸ್ ನಲ್ಲಿ ಈ ತಲೆಯ ಹಿಂಭಾಗಕ್ಕೆ ಬರುವ ನೋವು ಅದು ಹೆಚ್ಚಾಗಿ ಸ್ಪೀನಾಯ್ಡ್ ಸೈನಸೈಟಿಸ್ ಅಂತ, ಅಂದ್ರೆ ನಾನಾಗ ಹೇಳಿದ ತಲೆಬುರುಡೆಯ ಮೆದುಳಿನ ತಳಭಾಗದ ಭಾಗದಲ್ಲಿರುವಂತಹ ಸ್ಪೀನಾಯ್ಡ್ ಸೈನಸಸ್ ನಲ್ಲಿ ಹಿಂಭಾಗದಲ್ಲಿ ಕೂಡ ನೋವು ಬರಬಹುದು. ಮತ್ತು ತಲೆಯ ಮಧ್ಯ ಭಾಗದಲ್ಲಿ, ನೆತ್ತಿ ಅಂತ ನಾವು ಹೇಳ್ತೇವೆ, ನೆತ್ತಿಯ ಭಾಗದಲ್ಲಿ ಕೂಡ ಆ ಸೈನಸ್ ತಲೆನೋವು ಬರಬಹುದು. ಮನೆ ಸ್ವಲ್ಪ ತಲೆಯ ಹಿಂಭಾಗದಲ್ಲಿ ಒಂದು ಸೈಡ್ ಇದು ನೋವು, ಮತ್ತೆ ಅದೇ ಸೈಡ್ ಅಲ್ಲಿ ಎದುರು ಬದಿಯಲ್ಲಿ ಸೇರ್ತದೆ. ಹೇಳಿ ಸರ್.
ತಲೆಯ ಹಿಂಭಾಗದಲ್ಲಿ ಒಂದು ಸೈಡಿನಲ್ಲಿ ನೋವು, ಹ್ಮ್ ಮತ್ತೆ ಅದೇ ಸೈಡಿಗೆ ಎದುರು ಭಾಗದಲ್ಲಿ ಸೇರ್ತದೆ ನೋವು ಸ್ವಲ್ಪ. ಅದು ಈಗ ಸೈನಸೈಟಿಸ್ ಅಂತ ಹೇಳಿಯೇ ಹೇಳಲಿಕ್ಕೆ ಆಗುವುದಿಲ್ಲ. ಬೇರೆ ಕೆಲವು ಕಾರಣಗಳನ್ನು ಕೂಡ ನಾವು ಸಂದೇಹಿಸಬೇಕಾಗ್ತದೆ. ಇವನ್ ಆ ರೀತಿಯ ಹಿಂಭಾಗದಲ್ಲಿ ಬರುವಂತ ಸರ್ವೈಕಲ್ ಸ್ಪಾಂಡಿಲಿಟಿಸ್ ಅದರಲ್ಲೂ ಕೂಡ ಬರ್ತದೆ, ಮತ್ತೆ ಹಲ್ಲುಗಳ ಕಾರಣದಿಂದಲೂ ಬರ್ತದೆ, ಅಥವಾ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತೇವೆ ಅಂತಹ ಬೇರೆ ಕಾಯಿಲೆಗಳಿದ್ದಾಗಲೂ ಆ ತರದ ನೋವುಗಳು ಕಾಣಿಸಿಕೊಳ್ತದೆ. ಆದ ಕಾರಣ ಸರಿಯಾಗಿ ಅದನ್ನು ತಪಾಸಣೆ ಮತ್ತು ರೋಗಿ ಪರೀಕ್ಷೆ ಮಾಡುವುದರ ಮೂಲಕ ಅದನ್ನು ನಾವು ಸೈನಸೈಟಿಸ್ ಅಂತ ಹೇಳ್ಬೋದೇ ಹೊರತು ಕೇವಲ ನಾವು ಒಂದು ಲಕ್ಷಣ ಹಿಡ್ಕೊಂಡು ನಾವು ಸೈನಸೈಟಿಸ್ ಅಂತ ಹೇಳಲಿಕ್ಕೆ ಕಷ್ಟ. ಮತ್ತೆ ಅಧಿಕೃತವಾದ ತಪಾಸಣೆಗಳನ್ನು ಅಗತ್ಯ ಇದ್ರೆ ಮಾತ್ರ ಮಾಡಿಸಬಹುದು ಮುಂದಕ್ಕೆ ನೋಡಿಕೊಂಡು. ಆಯ್ತು. ಬೇರೆ ಏನಾದ್ರೂ ಕೇಳಿಕೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಜಯರಾಮ್ ಭಟ್ರ ಅವರೇ. ಇನ್ನೊಬ್ರು ಇದ್ದಾರೆ. ಹಲೋ, ಇನ್ನೊಬ್ರು ಕರೆಯಲಿದ್ದಾರೆ. ಹಲೋ 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 ಹಲೋ, ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ. ಪುತ್ತೂರು ಹಾ, ಕವಿತಾ ಅಂತ ಹೇಳಿ. ಓಕೆ. ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ನನ್ನ ಮಗಳಿಗೆ 3 ವರ್ಷ ತಿಂಗಳ ಹಾ. ತಲೆನೋವು ಹೇಳ್ತಾ ಇದ್ದಾಳೆ. ಹಾ ಅದು ಸೇಮ್ ಸೈನಸೈಟಿಸ್ ಮತ್ತೆ ಮೈಗ್ರೇನ್. ಹಾ ಅವಳಿಗೆ ಮೈಗ್ರೇನ್ ಅಂತ ಹೇಳಿದ್ರು ಡಾಕ್ಟರ್. ಹಾ ಹಾ ಮಕ್ಕಳಿಗೆ ಬರ್ತದೆ ಸರ್ ಅದು ತಲೆನೋವು ಸಮಸ್ಯೆ. ಮಕ್ಕಳಿಗೆ ಬಂದಾಗ ಈಗ ಅದು ಎಷ್ಟು ಸಮಯದಿಂದ ಇದೆ ಆ ತಲೆನೋವು? ತಲೆನೋವು ಒಂದು 4-5 ತಿಂಗಳಿಂದ ಬರ್ತಾ ಉಂಟು ಅವಳಿಗೆ. ಎಷ್ಟು? 4-5 ತಿಂಗಳಿಂದ? ಅಲ್ಲ, 3-4 ತಿಂಗಳಾಯ್ತು. ಹಾ ಹಾ ದಿನಾಲ್ ಬರುದಿಲ್ಲ. ಆದ್ರೆ ಬೇರೆ ಲಕ್ಷಣಗಳೇನಾದ್ರೂ ಇದೆಯಾ? ಶಾಪಿಂಗ್ ಅಲ್ಲಿ ವಾಮಿಟಿಂಗ್ ಮಾಡ್ತಾ ಇದ್ಲು, ಈಗ ಇಲ್ಲ. ಹಾ, ಮತ್ತೆ ಮೂಗು ಆಗಾಗ ಶೀತ ಆಗುವಂತದ್ದು? ಇಲ್ಲ ಸರ್, ಅದೇನಿಲ್ಲ. ಆಗಾಗ ಶೀತ ಆಗುವಂತದ್ದು ಅಥವಾ ಗಂಟಲು ನೋವು ಬರುವಂತದ್ದು? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ತಲೆನೋವು ಮಾತ್ರ. ಹಾ ಸರಿ. ಅದು ಈಗ ನೀವು ಹೇಳುವ ಮಟ್ಟಿಗೆ ಅದು ಮೈಗ್ರೇನೇ ಆಗಿರ್ಬೋದು ಅಂತ ಅನಿಸ್ತದೆ. ಆದ್ರೆ ಅದನ್ನು ಸರಿಯಾಗಿ ರೋಗಿ ಪರೀಕ್ಷೆ ಮಾಡಿ ನಾವು ಸೈನಸೈಟಿಸ್ ಅಥವಾ ಮೈಗ್ರೇನ್ ಅಂತೇಳಿ ತೀರ್ಮಾನಿಸಬೇಕಾಗ್ತದೆ. ಆದ್ರೆ ಆಲ್ರೆಡಿ ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ಇದೆಲ್ಲ ನೋಡಿರ್ತಾರೆ. ನೋಡಿ ಅದು ಮೈಗ್ರೇನ್ ಅಂತ ಹೇಳಿದ್ರೆ ಮೈಗ್ರೇನೆ ಇರುವ ಸಾಧ್ಯತೆ ಕೂಡ ಇದೆ. ಮೈಗ್ರೇನ್ ಯಾರಲ್ಲಿ ಬೇಕಾದ್ರೂ ಬರ್ಬೋದು, ಮಕ್ಕಳಿಗೆ ಮುದುಕರವರಿಗೆ ಬರ್ತದೆ ಸರ್ ಅದು. ಬರ್ಬೋದು. ಅದಕ್ಕೆ ಬಹಳ ಆಯುರ್ವೇದದಲ್ಲಿ ಇವನ ಮೈಗ್ರೇನ್ ಆದ್ರೂ ಕೂಡ ಬಹಳ ಉತ್ತಮವಾದ ಪರಿಹಾರ ಮತ್ತು ಚಿಕಿತ್ಸೋಪಾಯಗಳು ಇದೆ. ತಾವು ಸಂಪರ್ಕ ಮಾಡಿದ್ರೆ ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸಾ ವಿಧಾನವನ್ನು ವ್ಯವಸ್ಥೆ ಮಾಡಬಹುದು. ಓಕೆ, ಥ್ಯಾಂಕ್ ಯು ಹಾ ಡಾಕ್ಟರ್, ರೋಗ ಲಕ್ಷಣ ಬಗ್ಗೆ ಮಾತಾಡ್ತೇವೆ ನಾವು. ಮ್ಯಾಕ್ಸಿಲರಿ ಸೈನಸೈಟಿಸ್ ಹೇಳುವಂತ ಆ ವಿಧದ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದು ಅಬೌಟ್ ಮ್ಯಾಕ್ಸಿಲರಿ ಸೈನಸೈಟಿಸ್. ಇನ್ನು ನಾವು ಫ್ರಾಂಟಲ್ ಸೈನಸ್, ಈಗ ಈ ಭಾಗದ ಸೈನಸ್ಗಳ ಉರಿಯುತ್ತ ಇದ್ರೆ ಏನು ಲಕ್ಷಣಗಳಿರ್ತದೆ ಅಂತ. ಆಗ್ಲೂ ಕೂಡ ತಲೆನೋವು ಇರ್ತದೆ. ತಲೆನೋವು ಎಲ್ಲಿರುತ್ತೆ ಅಂದ್ರೆ ಹಣೆಯ ಭಾಗದಲ್ಲಿ ಸ್ಪಷ್ಟವಾಗಿರ್ತದೆ, ಫ್ರಾಂಟಲ್ ಸೈಡ್ ಈ ಭಾಗದಲ್ಲಿ. ಮತ್ತು ಕಣ್ಣಿನ ಈ ಹುಬ್ಬಿನ ಭಾಗದಲ್ಲಿ ತುಂಬಾ ತೀವ್ರವಾಗಿರ್ತದೆ ಫ್ರಾಂಟಲ್ ಸೈನಸೈಟಿಸ್. ಮತ್ತೆ ಈ ಭಾಗದಲ್ಲಿ ಒತ್ತಿದಾಗ, ಈ ಯಾವಾಗ ಕಣ್ಣಿನ ಈ ಮಧ್ಯಭಾಗಕ್ಕೆ ಸಮೀಪದಲ್ಲಿ ಈ ಹುಬ್ಬಿನ ಮಾರ್ಜಿನ್ ಇದೆಯಲ್ಲ, ಇಲ್ಲಿ ಕೆಳಭಾಗದಲ್ಲಿ ಒತ್ತಿದಾಗ ಆಗ ಇಲ್ಲಿ ತೀವ್ರವಾದ ನೋವು ಉಂಟಾಗ್ತದೆ, ಟೆಂಡರ್ನೆಸ್ ಅಂತ ನಾವು ಹೇಳಿದ್ದೇವೆ. ಸೊ ಆ ರೀತಿಯ ಲಕ್ಷಣಗಳು ಫ್ರಾಂಟಲ್ ಸೈನಸಸ್ ಅಲ್ಲಿ ಕಾಣಿಸಿಕೊಳ್ತದೆ. ಮತ್ತೆ ಇಲ್ಲಿ ಟ್ಯಾಪ್ ಮಾಡಿದಾಗ, ಹೀಗೆ ಈ ಭಾಗದಲ್ಲಿ ಆ ಸೈನಸ್ ಭಾಗ ಟ್ಯಾಪ್ ಮಾಡಿದಾಗ ತುಂಬಾ ನೋವಾಗ್ತದೆ ರೋಗಿಗೆ, ಆಗ ಅದು ಫ್ರಾಂಟಲ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಇನ್ನು ಬಹಳ ವಿಶೇಷ ಲಕ್ಷಣ ಇದೆ ಫ್ರಾಂಟಲ್ ಸೈನಸೈಟಿಸ್ಗೆ. ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ನಂತರ ಸೂರ್ಯೋದಯ ಆದಾಗ ಸಣ್ಣಕ್ಕಿರ್ತದೆ ನೋವು. ಯಾವಾಗ ಸೂರ್ಯ ಮೇಲಕ್ಕೆ ಬರ್ತಾನೆ, ಒಂದು ಮಧ್ಯಾಹ್ನ ಆಗುವಾಗ ಬಹಳ ತೀವ್ರವಾದ ನೋವು ತುಂಬಾ ಹೆಚ್ಚಾಗ್ತದೆ, ಗರಿಷ್ಠ ಸ್ಥಿತಿಯನ್ನು ತಲುಪ್ತದೆ ನೋವು. ನಂತರ ಸೂರ್ಯ ಕೆಳಗಡೆ ಹೋದಾಗೆ, ಸಂಜೆ ಆಗ್ತಾ ಹೋದಾಗೆ ಆ ನೋವು ಕಡಿಮೆ ಆಗ್ತಾ ಹೋಗ್ತದೆ.
ಇದಕ್ಕೆ ಆಫೀಸ್ ಹೆಡ್ ಏಕ್ ಅಂತ ಹೇಳಿ ಕೂಡ ಹೇಳ್ತಾರೆ. ಅಂದ್ರೆ ಇದು ಹೆಚ್ಚಾಗಿ ಆಫೀಸಿನಲ್ಲಿ ಇರುವ ಸಮಯದಲ್ಲಿ ಇರುವಂತ ನೋವು ಅಂತ, ಯಾಕಂದ್ರೆ ಇದು ನಿಜವಾಗಿ ಈ ಕನೆಕ್ಷನ್ ಗೊತ್ತಿರುವುದಿಲ್ಲ, ಅದಕ್ಕೆ ಹೆಸರು ಆಫೀಸ್ ಹೆಡ್ ಏಕ್ ಅಂತ ಹೇಳ್ತಾರೆ. ಇದನ್ನು ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಚೆನ್ನಾಗಿ ಟೆಕ್ನಿಕಲ್ ಆದ ವರ್ಡ್ ಕೊಟ್ಟಿದ್ದಾರೆ, ಸೂರ್ಯಾವರ್ತ ಅಂತ. ಸೂರ್ಯಾವರ್ತ ಅಂದ್ರೆ ಸೂರ್ಯನ ಚಲನೆಗೆ ಅನುಸರಿಸಿ ಇದರ ನೋವು ಹೆಚ್ಚಾಗ್ತದೆ ಅಂತ. ಸೂರ್ಯ ಮೇಲಕ್ಕೆ ಹೋದಾಗ ನೆತ್ತಿ ಮೇಲಕ್ಕೆ ಬಂದಾಗ ಜೋರು ನೆತ್ತಿಯ ನೋವು ತಲೆನೋವು ಜಾಸ್ತಿ ಆಗ್ತದೆ, ಅದಕ್ಕೆ ಸೂರ್ಯಾವರ್ತ ಅಂತ ಹೇಳ್ತಾರೆ. ಸೂರ್ಯೋದಯೇ ಪ್ರತಿ ಮಂದ ಮಂದ ಅಕ್ಷಿಭ್ರುವಂ ರುಕ್ ಸಮುಪೈತಿ ಗಾಢಂ ಅಂತ ಬಹಳ ಚೆನ್ನಾಗಿ ನಮ್ಮ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಅಕ್ಷಿಭ್ರುವ ಇಲ್ಲಿ ಬಹಳ ತೀವ್ರವಾದ ವೇದನೆ ಸೂರ್ಯೋದಯದ ಇದಾಗೆ, ಮತ್ತೆ ಸೂರ್ಯಾಪವೃತ್ತೆ ವಿನಿವರ್ತಮೇತಿ ಅಂತ, ಅಂದ್ರೆ ಯಾವಾಗ ಸೂರ್ಯ ಮುಳುಗಿದ ಆಗ ಈ ನೋವು ಕಾಣಾಗ್ತದೆ. ಮತ್ತೆ ಇದರಲ್ಲಿ ಫ್ರಾಂಟಲ್ ಸೈನಸಿಸ್ ಆಯುರ್ವೇದ ಪ್ರಕಾರ ಹೇಗೆ ಹೇಳ್ತೆ ಅಂದ್ರೆ ಅವನಿಗೆ ಕೆಲವು ಸಲ ಶೀತ ವಿಚಾರಗಳಿಂದಾಗಿ ಅವನಿಗೆ ಶಮನ ಆಗ್ತದೆ, ಕೆಲವು ಸಲ ಉಷ್ಣ ಹಾಟ್ ಅಂದ್ರೆ ಕೆಲವು ಸಲ ತಣ್ಣೀರಿನಿಂದ ಶಮನ ಕಾಣ್ತದೆ, ಕೆಲವು ಸಲ ಉಷ್ಣ ಜಲ ಬಿಸಿನೀರು, ಈ ತರ ಒಂದು ರೀತಿಯ ಕನ್ಫ್ಯೂಸಿಂಗ್ ಆಗಿರ್ತದೆ ಅಂತ ಕಂಡೀಷನ್. ಸೂರ್ಯಾವರ್ತ ಅಂತ ಇದನ್ನು ನಾವು ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ತಲೆಯ ರೋಗಗಳ ವರ್ಣನೆ ಮಾಡೋ ಹೇಳಿದ್ದಾರೆ, ಮತ್ತು ಅದಕ್ಕೆ ಪರಿಣಾಮಕಾರಿಯಾದ ಚಿಕಿತ್ಸೆ ಕೂಡ ಹೇಳಿದ್ದಾರೆ. ಇದು ಇನ್ನೊಂದು ವಿಧದ್ದು ಫ್ರಾಂಟಲ್ ಸೈನಸೈಟಿಸ್. ಮತ್ತೆ ಇದರಲ್ಲಿ ಕೆಲವು ಸಲ ಕಣ್ಣಿನ ಮೇಲಿನ ರೆಪ್ಪೆಗಳ ಉರಿಯೂತ ಕೂಡ ಕಾಣಿಸಿಕೊಳ್ಳಬಹುದು. ಬಹಳ ಗೊತ್ತಾಗುದಿಲ್ಲ, ಇದು ಕಣ್ಣು ರೆಪ್ಪೆ ಇದಾದಾಗ ಕೆಲವು ಸಲ ಕಣ್ಣಿನ ಡಾಕ್ಟರ್ ಹತ್ರ ಹೋದ್ರೂ ಆಶ್ಚರ್ಯ ಇಲ್ಲ, ಕಣ್ಣಿನ ರೆಪ್ಪೆಗಳ ಉರಿಯೂತ. ಮತ್ತು ಕೆಲವರಲ್ಲಿ ಫೋಟೋಫೋಬಿಯಾ ಅಂತ ನಾವು ಹೇಳ್ತೇವೆ, ಅಂದ್ರೆ ಸಾಮಾನ್ಯವಾದ ಬೆಳಕಿನಲ್ಲಿ, ತೀವ್ರ ಬೆಳಕಿನಲ್ಲಿ ಅಲ್ಲ, ಸಾಮಾನ್ಯವಾದ ಬೆಳಕಿನಲ್ಲಿ ಕಣ್ಣು ತೆರೆದು ನೋಡುವುದಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ಫೋಟೋಫೋಬಿಯಾ ಅಂತ ಹೇಳ್ತೇವೆ. ಇದು ಕೂಡ ಕೆಲವರಲ್ಲಿ ಕಾಣಿಸಿಕೊಳ್ಬಹುದು. ಆದ ಕಾರಣ ಇದರಲ್ಲಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಅಂದ್ರೆ ಸೈನಸ್ ಇನ್ಫೆಕ್ಷನ್ ಅಂತ ಗೊತ್ತಿರುವುದಿಲ್ಲ. ಕೆಲವು ಸಲ ಕಣ್ಣು ಇಲ್ಲಿ ಮೇಲ್ಭಾಗದಲ್ಲಿ ತುಂಬಾ ಊದಿಕೊಳ್ತದೆ, ಆ ರೀತಿಯ ಸ್ಥಿತಿ ಕೂಡ ಬರ್ಬೋದು. ಹೇಗೆ ನಾನು ಆಗ ಹೇಳಿದ ಮ್ಯಾಕ್ಸಿಲರಿ ಸೈನಸೈಟಿಸ್ ಫಸ್ಟ್ ಗೆ ಡೆಂಟಲ್ ಕಾರಣ ಅಂತ ಹೇಳಿ, ಇಲ್ಲಿ ನೋವಿದ್ದ ಕಾರಣ ಹಲ್ಲು ನೋವು ಅಂತ ಹೇಳಿ ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬಂದದ್ದು ಇದೆ ಎಷ್ಟೋ ಸಲ. ಈ ರೀತಿಯ ಪರಿಸ್ಥಿತಿ ಕೂಡ ಇದೆ. ಇದು ನಾವು ಫ್ರಾಂಟಲ್ ಸೈನಸೈಟಿಸ್. ಬರುತ್ತದೆ, ಅದರ ಲಕ್ಷಣ ಇನ್ನೊಂದು ಕಡೆ ಅಭಿವ್ಯಕ್ತಿ ಆಗ್ತದೆ, ಆಗ ಅದು ಕನ್ಫ್ಯೂಷನ್ ಆಗ್ತದೆ. ರೋಗಿ ಇದನ್ನು ಸರಿಯಾದ ವೈದ್ಯರು ಸರಿಯಾದ ಟೆಸ್ಟ್ ಮಾಡಿ ಅದರ ಅಷ್ಟು ಸಮಯ ವಿನಿಯೋಗಿಸಿ ಅದನ್ನು ಡಿಟೇಲ್ ಆಗಿ ಚೆಕ್ ಮಾಡಿ ಅದನ್ನು ಡಯಾಗ್ನೋಸಿಸ್ ಮಾಡಬಹುದು. ಸಾಮಾನ್ಯ ಇಂಥ ವಿಚಾರಗಳನ್ನು ಕೇವಲ ರೋಗಿ ಪರೀಕ್ಷೆ ಮತ್ತು ರೋಗದ ಚರಿತ್ರೆ ಕೇಳಿಯೇ ಒಂದು ಡಯಾಗ್ನೋಸಿಸ್ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಎಲ್ಲದಕ್ಕೂ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಮಾಡಬೇಕು ಅಂತ ಇಲ್ಲ. ಈಗ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಅಂತ ಹೇಳುವಂಥದ್ದು ಬಹಳ ಒಂದು ಸಾಮಾನ್ಯ ಒಂದು ಚಾಳಿಯ ಹಾಗೆ ಆಗಿದೆ, ಎಲ್ಲದಕ್ಕೂ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಅಂತ. ನಿಜವಾಗಿ ಅದು ಬೇಕಾಗಿರುವುದಿಲ್ಲ, ಕ್ಲಿನಿಕಲ್ ಹಿಸ್ಟ್ರಿಯಲ್ಲಿಯೇ ಅದನ್ನು ನಾವು ತೀರ್ಮಾನಿಸಬಹುದಾಗ್ತದೆ. ಎಲ್ಲದಕ್ಕೂ ಎಕ್ಸ್ರೇ. ಅನವಶ್ಯಕವಾಗಿ ಒಬ್ಬ ರೋಗಿಯನ್ನು ವಿಕಿರಣಗಳಿಗೆ ಒಡ್ಡಿಸಬಾರದು ವೈದ್ಯರು ಕೂಡ. ಅದು ಸರಿಯಾದ ಸಮಯ ವಿನಿಯೋಗಿಸಿಕೊಂಡು ಅದನ್ನು ನಾವು ತೀರ್ಮಾನಿಸಬಹುದು. ಇನ್ನೊಂದು ಇಥಮಾಯ್ಡ್ ಸೈನಸೈಟಿಸ್ ಅಂತ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಇಥಮಾಯ್ಡ್ ಸೈನಸ್ ಆಗ ನಾವು ಚಿತ್ರದಲ್ಲಿ ತೋರಿಸಿದ್ದೇವಲ್ಲ, ಇದು ಇಥಮಾಯ್ಡ್ ಸೈನಸ್ ಇರುವ ಜಾಗ. ಈ ಇಥಮಾಯ್ಡ್ ಸೈನಸಿಸ್ ನಲ್ಲಿ ಬಹಳ ಬೇರೆ ತರದ ನೋವು ಇರ್ತದೆ ನೋಡಿ, ಆ ನೋವಿನ ರೀತಿಗಳೇ ಬೇರೆ ಬೇರೆ ಆಗಿರ್ತದೆ ಅಂತ. ಇದರ ಇಥಮಾಯ್ಡ್ ಸೈನಸೈಟಿಸ್ ನೋವಿದ್ದಾಗ ಆ ನೋವು ಎಲ್ಲಿರ್ತದೆ ಅಂದ್ರೆ ಮೂಗಿನ ಬ್ರಿಡ್ಜ್ ನಲ್ಲಿ ಹೀಗೆ ನೋವು ಈ ರೀತಿ ಇರ್ತದೆ, ಮೂಗಿನ ಮಧ್ಯಭಾಗದಲ್ಲಿ ಹೀಗೆ ಕೆಳಗೆ ಬರ್ತದೆ, ಮತ್ತು ಕಣ್ಣಿನ ಒಳಗಡೆ ನೋವು ಉಂಟಾಗ್ತದೆ. ಕಣ್ಣು ನೋವು ಅಂತೇಳಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗುವ ಆಗ ಹೇಳಿದಾಗ ಹಾಗೆ ಆಗ್ತದೆ. ಕಣ್ಣಿನ ಒಳಗಡೆ ನೋವು ಬರ್ತದೆ, ಮತ್ತು ಕಣ್ಣಿನಿಂದ ಕಣ್ಣೀರು ಅತಿಯಾಗಿ ಹರಿಯುವುದಕ್ಕೆ ಕಾರಣ ಆಗ್ತದೆ. ನೋಡುವಾಗ ನೋಡಿ ಕಣ್ಣಿನ ರೋಗದ ಹಾಗೆ ಕಾಣ್ತದೆ, ಆದ್ರೆ ವಿಷಯ ಇರುವುದು ಇಥಮಾಯ್ಡ್ ಸೈನಸೈಟಿಸ್. ಮತ್ತೆ ಕಣ್ಣು ಸ್ವಲ್ಪ ಹೀಗೆ ಚಲನೆ ಮಾಡಿದ್ರು ಇಲ್ಲಿ ನೋವಾಗ್ತದೆ, ಕಣ್ಣಿನ ಚಲನೆಗಳಿಂದ ಇಲ್ಲಿ ನೋವು ಬರ್ತದೆ. ಇದನ್ನು ಈ ಲಕ್ಷಣಗಳಿಂದ ಇಥಮಾಯ್ಡ್ ಸೈನಸೈಟಿಸ್ ಅಂತ ಹೇಳಿ ನಾವು ಊಹಿಸಬಹುದು. ಅಂದ್ರೆ ಕೆಲವರು ಹೀಗೆ ಇಟ್ಕೊಂಡಿರ್ತಾರೆ ಕೂಡ. ಇದ್ದಾಗ ಆ ರೋಗಿಯ ಬಾಡಿ ಲ್ಯಾಂಗ್ವೇಜ್ ಮೂಲಕವೇ ಕೆಲವು ಸಲ ನಾವು ಅಂದಾಜು ಮಾಡಲಿಕ್ಕೆ ಹೀಗೆ ಸಮಸ್ಯೆ ಇದೆ ಅಂತ. ಇದು ಇಥಮಾಯ್ಡ್ ಸೈನಸೈಟಿಸ್. ಹಾಗೆ ಬೇರೆ ಸ್ಪಿನಾಯ್ಡ್ ಸೈನಸೈಟಿಸ್ ಬಹಳ ಅದು ತುಂಬಾ ಕಡಿಮೆ, ಹೆಚ್ಚಾಗಿ ಫ್ರಾಂಟಲ್ ಇಥಮಾಯ್ಡ್ ಮತ್ತೆ ಮ್ಯಾಕ್ಸಿಲರಿ ಸೈನಸೈಟಿಸ್ ತುಂಬಾ ಹೆಚ್ಚು, ತುಂಬಾ ಕಾಮನ್ ಆಗಿದೆ. ಮತ್ತೆ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅಂತ ಎರಡು ವಿಧ, ಮುಖ್ಯವಾಗಿ ಎರಡು ವಿಭಾಗ. ಇದು ಎಲ್ಲಾ ವಿಧಗಳಲ್ಲಿ ಕೂಡ ಅಕ್ಯೂಟ್ ಅಂದ್ರೆ ತೀವ್ರ ರೂಪದ್ದು, ಮತ್ತೆ ಒಮ್ಮೆ ಮದ್ದು ಕೊಟ್ಟು ಅದನ್ನು ಅಲ್ಲಿಗೆ ಅದು ಗುಣ ಆಗ್ತದೆ. ಕ್ರಾನಿಕ್ ಅಂತ ಹೇಳಿದ್ರೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಮತ್ತೆ 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 ಅದು ಮರುಕಳಿಸ್ತಾ ಇರ್ತದೆ. ಒಮ್ಮೆ ಡಾಕ್ಟರ್ ಔಷಧ ಕೊಟ್ಟಾಗ ಕಡಿಮೆ ಆಗ್ತದೆ, ಆದರೆ ಔಷಧ ತಗೊಂಡು ಸ್ವಲ್ಪ
ಮುಗಿದು ಸ್ವಲ್ಪ ಸಮಯದ ನಂತರ ಮತ್ತೆ ಪುನಃ ಶುರುವಾಗ್ತದೆ. ಇದಕ್ಕೆ ನಾವು ದೀರ್ಘಕಾಲೀನ ಅಥವಾ ಮರುಕಳಿಸುವ ಕ್ರಾನಿಕ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಇದು ಬಹಳ ತುಂಬಾ ಅಪಾಯಕಾರಿ. ಅಕ್ಯೂಟ್ ಸೈನಸೈಟಿಸ್ಗಿಂತಲೂ ಇದು ತುಂಬಾ ಅಪಾಯಕಾರಿಯಾದಂತ ಮತ್ತೆ ತುಂಬಾ ಡ್ಯಾಮೇಜ್ ಉಂಟು ಮಾಡುವಂತದ್ದು. ಇದಕ್ಕೆ ಕಾರಣ ಮೂಲಭೂತವಾಗಿ ಆ ರೋಗಿಯ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವುದು, ಮತ್ತೆ ನಾನು ಆಗ ಹೇಳಿದಂತಹ ಕಾರಣಗಳಿರುವಂತಹ ಸಂದರ್ಭಗಳಿಗೆ ಎಕ್ಸ್ಪೋಸ್ ಆಗುವಂತದ್ದು ತುಂಬಾ ಸಾಮಾನ್ಯ ಕಾರಣ ಆಗಿರ್ತದೆ. ಡಾಕ್ಟರ್, ಈಗ ನಿಮ್ಮ ಬಳಿ ಇಂತಹ ಒಂದು ನೋವನ್ನು, ತಲೆನೋವು ಇಟ್ಕೊಂಡು ಬರ್ತಾರೆ, ನೀವು ಯಾವ ರೀತಿಯಾಗಿ ಇದು ಐಡೆಂಟಿಫೈ ಮಾಡ್ತೀರಿ? ಇದು ಇಂಥದೇ ವಿಧದ್ದು ರೋಗ, ಕಾಯಿಲೆ, ತಲೆನೋವು, ಸೈನಟೈಟಿಸ್ ಅಂತ ಅದು ಹೇಗೆ? ನಾವು ಒಂದು ಹಿಸ್ಟ್ರಿ ಟೇಕಿಂಗ್ ಅಂತ, ಆ ರೋಗದ ವಿವರಗಳು, ಅವನಿಗೆ ಹೇಗೆ ಶುರುವಾಯಿತು, ಎಷ್ಟು ಸಮಯ ಆಯ್ತು, ಈಗ ಅಷ್ಟೆಲ್ಲ ಕೇಳದೆ ನಾವು ಆ ರೋಗಿ ಪರೀಕ್ಷೆ ವಿಧಿಗೆ ಕೂಡ, ಆ ಸ್ಟೆಪ್ಗೆ ಕೂಡ ನಾವು ಹೋಗುದಿಲ್ಲ. ಫಸ್ಟಿಗೆ ರೋಗ ಚರಿತ್ರೆ ಅದನ್ನು ನಾವು ಕೇಳಬೇಕಾಗ್ತದೆ. ಇದು ವೈದ್ಯಕೀಯ ಜಗತ್ತಿನಲ್ಲಿ ಇರುವಂತಹ ಸೂತ್ರ. ಅದಕ್ಕೆ ಒಬ್ಬ ಪ್ರಸಿದ್ಧ ವೈದ್ಯ ವಿಜ್ಞಾನಿ ಹೇಳಿದ್ದಾನೆ, ಹಿಸ್ಟ್ರಿ ಟೇಕಿಂಗ್ ಇಸ್ ದ ಹಾಫ್ ಡಯಾಗ್ನೋಸಿಸ್ ಅಂತ. ರೋಗಿ ಚರಿತ್ರೆ, ರೋಗದ ಚರಿತ್ರೆಯನ್ನು ಸರಿಯಾಗಿ ಡಾಕ್ಟರ್ ಕಿವಿ ಕೊಟ್ಟು ಕೇಳಿದರೆ ಅರ್ಧ ಕಾಯಿಲೆ ಡಾಕ್ಟರ್ಗೆ ಆಗಲೇ ಗೊತ್ತಾಗ್ತದೆ. ನಂತರ ರೋಗವನ್ನು ಪರೀಕ್ಷೆ ಮಾಡುವಂತಹ ವಿಷಯ ಬರುವಂತದ್ದು. ಆ ಪರೀಕ್ಷೆಯಲ್ಲಿ ನಾನಾಗ ಹೇಳಿದಾಗೆ ಅಲ್ಲಿ ಬೇರೆ ಬೇರೆ ಜಾಗಗಳನ್ನು ಪ್ರೆಸ್ ಮಾಡುವುದರ ಮೂಲಕ ಆಗ ಎಲ್ಲಿ ನೋವುಂಟು ಅಂತ ಹೇಳಿಕೊಂಡು ಅದನ್ನು ಎಲಿಸಿಟ್ ಮಾಡಿಕೊಂಡು ನಾವು ಆಗ ಆ ರೋಗವನ್ನು ತೀರ್ಮಾನಿಸಲಿಕ್ಕೆ ಆಗ್ತದೆ. ತಪಾಸಣೆಗಳು ಎಲ್ಲ ನಂತರದ್ದು ವಿಷಯ. ಫಸ್ಟಿಗೆ ಈ ಎರಡು ವಿಧಾನಗಳು ನಮಗೆ ತುಂಬಾ ಸಹಕಾರಿಯಾಗ್ತದೆ. ಓಕೆ, ಮಾತು ಮುಂದುವರಿಸೋಣ. ಡಾಕ್ಟರ್ ಇನ್ನೊಬ್ರು ಕರೆಯಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಕಡಬ. ಹೆಸರು? ಸನತ್ ಅಂತ. ಹಾ, ಓಕೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಸನತ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಂದು ಕಣ್ಣು ತುಂಬಾ ರೆಡ್ ಆಗ್ತಾ ಉಂಟು ಇತ್ತೀಚೆಗೆ. ಅಂದ್ರೆ ಒಂದು ಸೈಡ್ ಕಣ್ಣು ಆಲ್ರೆಡಿ ಯಾವಾಗ್ಲೂ ಒಂಥರ ರೆಡ್. ಅದು ಒಂದ್ 2 ಸತಿ ಟೆಸ್ಟ್ ಎಲ್ಲ ಮಾಡಿಸ್ದೆ, ಅವರು ಏನಿಲ್ಲ ಅಂತ ಡ್ರಾಪ್ಸ್ ಎಲ್ಲ ಕೊಟ್ರು. ಕಣ್ಣಿನ ಡಾಕ್ಟ್ರು. ಮತ್ತೆ ಈಗ ಅಂದ್ರೆ 2 ಕಣ್ಣು ರೆಡ್ ಬರ್ತಾ ಉಂಟು ಸರ್. ನೋವೇನಾದ್ರೂ ಇದೆ? ಬೇರೆ ಏನು ಲಕ್ಷಣಗಳಿದೆ ಕಣ್ಣಿನಲ್ಲಿ? ಬೇರೆ ಏನಿಲ್ಲ ಸರ್, ಟೆಸ್ಟ್ ಮಾಡಿದಾಗ ಏನಿಲ್ಲ ಅಂದ್ರು. ಬಟ್ ಒಂದೊಂದ್ಸತಿ ತಲೆನೋವು ಬರ್ತಾ ಉಂಟು. ತಲೆನೋವು ಕೂಡ ಇದೆಯಾ? ಒಂದೊಂದ್ಸತಿ ಮಾತ್ರ, ಜಾಸ್ತಿ ಇಲ್ಲ. ಅದು ಮೊದ್ಲಿತ್ತು, ಆಮೇಲೆ ಈಗ ಸಡನ್ ಆಗಿ ನಿಂತಿದೆ. ತಲೆನೋವು ಕಮ್ಮಿ ಆಗ್ತಾ ಉಂಟು, ಬಟ್ ಕಣ್ಣು ಮಾತ್ರ ಫುಲ್ ರೆಡ್ ಇರ್ತದೆ. ಯಾರು ನೋಡಿದ್ರು ಒಂದು, ನಾವು ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಬಟ್ ಯಾರು ನೋಡಿದ್ರು ಕಣ್ಣು ನೋಡ್ಬಿಟ್ಟು ನೀವು ಹೆವಿ ಡ್ರಿಂಕರ್ ಅಂತ ಕೇಳ್ತಾರೆ. ಹೋಗಿರ್ತಾರೆ. ತುರಿಕೆ ಇದೆಯಾ ಕಣ್ಣಲ್ಲಿ? ತುರಿಸ್ತದ? ಕಣ್ಣಿನಲ್ಲಿ ತುರಿಕೆ ಬರ್ತದ? ತುರಿಕೆ ಅಂತ ಒಂದು ಸೈಡ್ ಅಲ್ಲಿ ಬರ್ತದೆ ಸರ್, ಈ ಮೂಗಿನ ಭಾಗದ ಕೊಡಿ ಹತ್ರ. ನಿಮ್ಮದು ಅದು ಸೈನಸೈಟಿಸ್ ಅಂತ ಹೇಳಿ ನಾವು ಟೆಸ್ಟ್ ಮಾಡಿ ಹೇಳ್ಬೇಕಾಗ್ತದೆ. ಆದ್ರೆ ನೀವು ಮೇಲ್ನೋಟಕ್ಕೆ ನೀವು ಹೇಳುವ ಲಕ್ಷಣ ಕೇಳುವಾಗ ಅದು ಎಲರ್ಜಿಕ್ ಕಂಜಂಕ್ಟಿವಿಟಿಸ್, ಅಂದ್ರೆ ಎಲರ್ಜಿ ಕಾರಣದಿಂದ ಕಣ್ಣಿನ ಹೊರಪೊರೆ ಅಂದ್ರೆ ಕಂಜಂಕ್ಟೈವ್ ಆದ ಇನ್ಫ್ಲಾಮೇಷನ್, ಉರಿಯೂತ ಆಗಿರ್ತದೆ ಅಂತ ನಾವು ಅಂದಾಜಿಸಬಹುದು. ಆದ್ರೆ ನೀವು ಮುಖತಃ ಭೇಟಿ ಕೊಟ್ರೆ ಅದನ್ನು ಸರಿಯಾಗಿ ನೋಡಿ ಅದಕ್ಕೆ ಬಹಳ ಉತ್ತಮವಾದ ಆಯುರ್ವೇದ ಪರಿಹಾರ ಇದೆ. ಆಯುರ್ವೇದಿಕ್ಕಿನಲ್ಲೇ ಬೇರೆ ಬೇರೆ ಚಿಕಿತ್ಸೆಗಳಿದೆ, ಬೇರೆ ಬೇರೆ ಡ್ರಾಪ್ಸ್ಗಳಿದೆ. ಅದನ್ನು ಉಪಯೋಗಿಸುವುದರ ಮೂಲಕ ಅದನ್ನು ಸಂಪೂರ್ಣವಾಗಿ ಗುಣಪಡಿಸುವುದಕ್ಕೆ ಸಾಧ್ಯ ಇದೆ. ಆ ಕೆಂಪು ಬಣ್ಣ ಇದ್ದದನ್ನು ಅದನ್ನು ಪ್ರಾಕೃತವಾದ ಕಣ್ಣಿನ ಮೂಲಭೂತವಾದ ಬಣ್ಣವನ್ನು, ಸಹಜ ಬಣ್ಣವನ್ನು ತರಿಸುವುದಕ್ಕೆ ಸಾಧ್ಯ ಇದೆ. ತಾವು ನನ್ನ ನಂಬರ್ ನೋಟ್ ಮಾಡಿ ಇಟ್ಕೊಂಡು ಫೋನ್ ಮಾಡಿ ಭೇಟಿ ಕೊಡಬಹುದು. ಸರಿ ಸರ್, ಖಂಡಿತವಾಗಿ ಅದಕ್ಕೆ ಸೊಲ್ಯೂಷನ್ ಇದೆ, ಪರಿಹಾರ ಇದೆ. ಧನ್ಯವಾದಗಳು ಪ್ರಶ್ನೆ ಕೇಳಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸರ್, ನಾವು ಮತ್ತೆ ಮಾತು ಮುಂದುವರಿಸೋಣ. ಅದೇ, ನಾವು ಯಾವ ರೀತಿಯಾಗಿ ಐಡೆಂಟಿಫಿಕೇಶನ್ ಮಾಡ್ತೀರೇವೆ ಅನ್ನುವಂತ ಮಾತುಗಳಿದ್ದೇವೆ ನಾವು. ಅದೇ, ನಾವು ಈಗ ಆಯುರ್ವೇದ ರೀತಿಯಲ್ಲಿ ಕೂಡ ನಾವು ಆಯುರ್ವೇದ ಚಿಕಿತ್ಸೆ ಕೊಡುವಾಗ ನಾವು 2 ರೀತಿಯಲ್ಲಿ ಆಧುನಿಕದ ಒಂದು ತಾಂತ್ರಿಕವಾದ ನಾವು ಸಹಾಯವನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ನಾವು ಆಯುರ್ವೇದದ ರೀತಿಯಲ್ಲಿ ಡಯಾಗ್ನೋಸಿಸ್ ಮಾಡಿ ಆಯುರ್ವೇದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಾಗ ಆಗ ಅದು ಬಹಳ ವಿಶೇಷವಾಗಿ ಪರಿಣಾಮ ಮತ್ತು ಫಲದಾಯಕ ಆಗಿರುತ್ತದೆ. ಆಯುರ್ವೇದ ರೀತಿಯಲ್ಲಿ ಹೇಳಿದ್ದೆ ಹೇಗೆ ಅಂತ ಹೇಳಿದ್ರೆ, ಶಿರೋರೋಗ ಅಂತ ಹೇಳುವ ವಿಭಾಗದಲ್ಲಿ ಇದನ್ನು ವರ್ಣಿಸ್ತಾರೆ. ಕಫಜ ಶಿರೋರೋಗ ಹೆಚ್ಚಾಗಿ ಈ ನಾವು ಮ್ಯೂಕಸ್ ಅಥವಾ ಒಳಗಿನ ಆ ರೀತಿಯ ಲಕ್ಷಣಗಳು, ಮ್ಯಾಕ್ಸಿಲರಿ ಸೈನಸೈಟಿಸ್ ಇರಬಹುದು, ಅಥವಾ ಫ್ರಾಂಟಲ್ ಸೈನಸೈಟಿಸ್ ಮತ್ತು ಇತ್ಮಾಯ್ಡ್ ಸೈನಸೈಟಿಸ್, ಎಲ್ಲವನ್ನು ಕೂಡ ನಾವು ಕಫಜ ಶಿರೋರೋಗ ಅಂತೇಳಿ ನಾವು ಒಂದು ಸಾಮಾನ್ಯ ಮಟ್ಟದಲ್ಲಿ ಡಯಾಗ್ನೋಸಿಸ್ ಮಾಡಬಹುದು. ಆದರೆ ಯಾವುದು ಫ್ರಾಂಟಲ್ ಸೈನಸೈಟಿಸ್ ಅಂತ ಇದೆ ಆ ವಿಧಕ್ಕೆ ಬಹಳ ಪ್ರತ್ಯೇಕವಾದ ಹೆಸರು ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ, ಸೂರ್ಯಾವರ್ತ ಅಂತ. ಅಂದ್ರೆ ಸೂರ್ಯನ ಚಲನೆಗೆ ಅನುಸರಿಸಿ ಬರುವಂತಹ ನೋವು. ಆಗ ನಾವು ಬೇರೆ ರೀತಿಯಾದ ಒಂದು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಚಿಕಿತ್ಸೆಗಳ ಸಂಯೋಜನೆ ಆಯಾ ವ್ಯಕ್ತಿಯ ಪ್ರಕೃತಿ ಅಥವಾ ಅವನ ರೋಗ
ರೋಗಿಯ ಸ್ಥಿತಿ, ರೋಗದ ಸ್ಥಿತಿಯನ್ನು ಅವಲಂಬಿಸಿ ನಾವು ಮಾಡಬೇಕಾಗ್ತದೆ. ಮತ್ತು ಇದನ್ನು ಬಹಳ ಸಮರ್ಥವಾಗಿ ಆಯುರ್ವೇದ ರೀತಿಯಲ್ಲಿ ನಿಭಾಯಿಸಬಹುದು, ಗುಣಪಡಿಸಬಹುದು. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತೇನೆ, ಗುಣಪಡಿಸುವಂಥದ್ದು. ಸಾಮಾನ್ಯವಾಗಿ ತುರ್ತು ಚಿಕಿತ್ಸೆಯಾಗಿ ಈಗ ಕೆಲವರು ಇರ್ತಾರೆ, ಏನೋ ಒಂದು ಏನು ಹೇಳ್ತಾರೆ, ಡೆಂಗು ಜ್ವರ ಬಂದಿರ್ತದೆ ಅಥವಾ ಏನಾದರೂ ಒಂದು ಬೇರೆ ಇನ್ಫೆಕ್ಷನ್ ಜ್ವರ ಬಂದು ಜ್ವರ ಗುಣ ಆಗಿರ್ತದೆ, ನಂತರ ಅದು ಸೈನಸೈಟಿಸ್ ಬರ್ತದೆ. ನಂತರದ ದಿನಗಳಲ್ಲಿ ಡೆಂಗು ಜ್ವರ ಬಂದು ಅದು ಗುಣ ಆಗಿರ್ತದೆ, ಆದರೆ ಸೈನಸೈಟಿಸ್ ಬರ್ತದೆ. ಆಗ ನಿಜವಾಗಿ ಅಲ್ಲಿ ಇನ್ಫೆಕ್ಷನ್ ಇದ್ದಾಗ ಅದಕ್ಕೆ ಪ್ರಾಥಮಿಕವಾದ ಅಥವಾ ತುರ್ತು ಚಿಕಿತ್ಸೆಯನ್ನು ಬೇರೆ ಯಾವುದಾದರೂ ಪದ್ಧತಿಯಲ್ಲಿ ತೆಗೆದುಕೊಂಡಿದ್ರು ಕೂಡ, ಆಧುನಿಕ ಪದ್ಧತಿ ತೆಗೆದುಕೊಂಡಿದ್ರು ಕೂಡ, ನಂತರ ಅದು ಮರುಕಳಿಸದ ಹಾಗೆ ಮತ್ತೆ ಮತ್ತೆ ಬಾರದ ಹಾಗೆ ನಾವು ಒಂದಷ್ಟು ಚಿಕಿತ್ಸಾ ವಿಧಾನಗಳನ್ನು, ಪ್ರೋಟೋಕಾಲ್ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಆ ಚಿಕಿತ್ಸಾ ವಿಧಾನಗಳು ಬೇರೆ ಬೇರೆ ತರ ಇರ್ತದೆ. ಅದರಲ್ಲಿ ನಾವು ವಮನ ಕರ್ಮ ಅಂತ ಹೇಳ್ತೇವೆ. ವಮನ ಕರ್ಮ ಅಂತ ಹೇಳಿದ್ರೆ ಈ ವಾಂತಿ ಮಾಡಿಸುವಂತದ್ದೇ ಒಂದು ಚಿಕಿತ್ಸೆ, ಅಂದ್ರೆ ದೇಹವನ್ನು ಶೋಧನ ಅಥವಾ ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು. ಈ ಕಫ, ಈ ಒಂದು ಸೈನಸೈಟಿಸ್ಗೆ ಯಾವುದು ಕಾರಣ ಆಗಿದೆ, ಕಫದೋಷ, ಆ ಕಫದೋಷವನ್ನು ವಾಂತಿ ಮಾಡುವುದರ ಮುಖಾಂತರ ಜೀರ್ಣನಾಳದಿಂದ ಹೊರ ಹಾಕುವಂಥದ್ದು ವಮನ ಚಿಕಿತ್ಸೆ. ಮತ್ತೆ ವಿರೇಚನ ಅಂದ್ರೆ ಪರ್ಗೇಷನ್ ಥೆರಪಿ ಅಂತ, ತುಂಬಾ ಸಲ ಮೋಷನ್ ಆಗುವುದಕ್ಕೆ ಔಷಧ ಕೊಡುವಂಥದ್ದು. ಅದಕ್ಕೆ ಕ್ರಮಗಳಿದೆ, ನಾನೀಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಮತ್ತೆ ಬಸ್ತಿ ಕರ್ಮ ಅಂತ, ಆಸ್ಥಾಪನ ಬಸ್ತಿ ಮತ್ತು ಅನುವಾಸನ ಬಸ್ತಿ, ಕಷಾಯ ಮತ್ತು ಔಷಧೀಯ ತೈಲಗಳನ್ನು ನಾವು ಎನಿಮಾ ಕೊಡುವುದರ ಮುಖಾಂತರ ಅದನ್ನು ನಿಭಾಯಿಸಬಹುದು. ಮತ್ತೆ ಅದರಲ್ಲಿ ಒಂದು ರಾಜ ಚಿಕಿತ್ಸೆ ಅಂದ್ರೆ ಕಿಂಗ್ ಆಫ್ ದ ಟ್ರೀಟ್ಮೆಂಟ್ ಈ ಸೈನಸೈಟಿಸ್ಗೆ ಅಂತ ಹೇಳಿದ್ರೆ ನಸ್ಯಕರ್ಮ. ನಸ್ಯಕರ್ಮ ಅಂತ ಹೇಳಿದ್ರೆ ಮೂಗಿನ ಮೂಲಕ ಔಷಧ ಹಾಕಿ ಈ ಭಾಗಕ್ಕೆ ಅಭ್ಯಂಗ ಮತ್ತೆ ಸ್ವೇದನ ಅಂದ್ರೆ ಫೋಮೆಂಟೇಶನ್ ಥೆರಪಿ, ಸೇಕ ಕೊಡುವುದು ಅಂತ, ಬಿಸಿ ನೀರಿನ ಅಥವಾ ಯಾವುದೊಂದು ಬೇರೆ ಬೇರೆ ತರ ಸೇಕ ಕೊಟ್ಟು ನಾವು ಮತ್ತೆ ಮೂಗಿನ ಮೂಲಕ ಔಷಧವನ್ನು ಪ್ರಯೋಗ ಮಾಡುವಂಥದ್ದು. ಇದು ಒಂದು ಸಾಧಾರಣ 7 ದಿನ, 1 ವಾರ ಹೀಗೆಲ್ಲ ನಾವು ಅದನ್ನು ವ್ಯವಸ್ಥೆಗೊಳಿಸ್ತೇವೆ. ನಂತರ ಚಿಕಿತ್ಸಾ ವಿಧಾನಗಳು ಮುಂದುವರಿಸೋಣ. ಒಬ್ರು ಕರೆಯಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪುತ್ತೂರು ಬೆದ್ರಾಳದಿಂದ. ಎಲ್ಲಿಂದ? ಬೆದ್ರಾಳದಿಂದ. ಬೆದ್ರಾಳದಿಂದ ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ನಾನು ಹೆಚ್ಚಾಗಿ ಹೊರಗಡೆ ಕೆಲಸ ಮಾಡೋದು, ಅಂದ್ರೆ ಬಿಸಿಲು ಮಳೆ ಎಲ್ಲ ಹೊರಗಡೆ ಕೆಲಸ ಮಾಡ್ತಾ ಇರ್ತೇನೆ. ತುಂಬಾ ಜಾಸ್ತಿ ಟೀ ಕುಡಿತೇನೆ. ಹಲೋ ಹಲೋ ಹಲೋ, ಹೇಳಿ. ಸ್ವಲ್ಪ ದೊಡ್ಡಕ್ಕೆ ಚಾ ತುಂಬಾ ಜಾಸ್ತಿ ಕುಡಿತೇನೆ. ಸ್ವಲ್ಪ ನಿಮ್ಮ ಸ್ವರವನ್ನು. ಹಲೋ ಹಲೋ, ಸ್ವಲ್ಪ ದೊಡ್ಡಕ್ಕೆ ಮಾತಾಡಿ ಸ್ವಾಮಿ. ತುಂಬಾ ಜಾಸ್ತಿ ಚಾ ಕುಡಿತೇನೆ. ಈ ತಲೆನೋವು, ಒಂದು ಸೈಡ್ ತಲೆನೋವು ಬಂದ್ರೆ, ಅಂದ್ರೆ ಒಂದು ಸೈಡ್ ಅಲ್ಲಿ ನರ ಉಬ್ಬಿದಾಗಿತ್ತು, ತಲೆನೋವು ಬರ್ತದೆ. ಅದು ಬೆಳಗಿನಿಂದ ಶುರು ಆದ್ರೆ ಮತ್ತೆ ರಾತ್ರಿವರೆಗೂ ಹಾಗೆ ಇರ್ತದೆ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ 3ನೇ ದಿನಕ್ಕೆ ಸ್ವಲ್ಪ ಇದಾಗ್ತದೆ. ಅವಾಗ ಏನಾದ್ರೂ ಒಂದು ಡಾಕ್ಟರ್ ಹತ್ರ ಹೋದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ತೇನೆ. ಆದ್ರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಹಾಗೆ ಆಗ್ತದೆ. ಇದಕ್ಕೆ ಏನಿರ್ಬೋದು ಕಾರಣ? ಎಷ್ಟು ಸಮಯದಿಂದ ಆಗ್ತಾ ಇದೆ ಈ ತರ ನಿಮಗೆ? ಹಲೋ ಹಲೋ, ಎಷ್ಟು ಸಮಯದಿಂದ ಈ ತರ ಸಮಸ್ಯೆ ಇದೆ, ಈ ತಲೆನೋವು? ತುಂಬಾ ಟೈಮ್ ಆಯ್ತು ಒಂದು 2 ವರ್ಷ 3 ವರ್ಷ ಈ ತರ ಇದೆಯಾ? ಹೌದೌದು. ಆಗಾಗ ಶೀತ ಆಗುದು, ಜ್ವರ ಬರುದು ಏನಾದ್ರೂ ಇದೆಯಾ? ಬಹಳ ಕಡಿಮೆ. ಕಡಿಮೆ ಅಲ್ಲ. ಮತ್ತೆ ವಾಂತಿ ಬರುವ ತರ ಆಗ್ತದ ನಿಮಗೆ ಆ ತರ ನೋವು ಬಂದಾಗ? ಇಲ್ಲ ಡಾಕ್ಟರ್. ಕಣ್ಣು ಬಲೆ ಬಲೆ ಆದಾಗೆ ಆಗ್ತದ? ಅದು ತಲೆ ಅಂತ ನೋವು ಅಂತ ಹೇಳಿದ್ರೆ ವಿಪರೀತ, ಅದು ಹೇಳಲಿಕ್ಕಾಗದಂತೆ ಇದು ತಲೆಯಲ್ಲಿ ಅದ್ರ ಚಚ್ಚು ಅಂತ ಆಗ್ತದೆ. ಹಾಗಾಗಿ ಸರಿ, ನೀವು ಹೇಳುವ ಲಕ್ಷಣಗಳನ್ನು ನಾವೀಗ ಅಂದಾಜು ಮಾಡುವಾಗ ಅದು ಬಹುಶಃ ಸೈನಸೈಟಿಸ್ಗಿಂತ ಅದು ಮೈಗ್ರೇನ್ ಅಂದ್ರೆ ವರ್ಕೆನ್ನಿ ತಲೆನೋವು ಅಂತ ನಾವು ಹೇಳ್ತೇವೆ. ಅದು ಅದರ ಕಾರಣದಿಂದ ನಿಮಗೆ ಆ ತಲೆನೋವು ಬರ್ತಾ ಇರಬಹುದು ಅಂತ ಇರ್ತದೆ. ಒಂದು ಸೈಡ್ ಮಾತ್ರ, ಒಂದು ಸೈಡ್ ವರ್ಕೆನ್ನಿ ಅಂದ್ರೆ ನಾವು ಮೈಗ್ರೇನ್ ಅಂತ ನಾವು ಹೇಳ್ತೇವೆ. ಮೈಗ್ರೇನ್ ಒಂದು ವಿಧ ಅದು. ಆ ರೀತಿಯ ತಲೆನೋವಿಗೆ ನೀವು ತಲೆಯ ಸ್ಕ್ಯಾನಿಂಗ್ ಏನಾದ್ರು ಮಾಡಿದ್ರೆ ಅದರಲ್ಲಿ ಎಂಥದ್ದು ಕಾಣುವುದಿಲ್ಲ, ಅದೆಲ್ಲ ನಾರ್ಮಲ್ ಆಗಿ ಬರ್ತದೆ. ಇದು ಅಲ್ಲಿಯ ರಕ್ತನಾಳಗಳ ವಿಪರೀತ ಸಂಕೋಚನಗಳಿಂದ ಉಂಟಾಗುವಂಥದ್ದು. ಈ ಮೈಗ್ರೇನ್ ತಲೆನೋವಿಗೆ ಆಯುರ್ವೇದದಲ್ಲಿ ಬಹಳ ಸ್ಪಷ್ಟವಾದ ಒಳ್ಳೆಯ ಚಿಕಿತ್ಸಾ ವಿಧಾನ ಇದೆ. ನೀವು ಸಂಪರ್ಕಿಸಿದಲ್ಲಿ ಅದಕ್ಕೆ ಬಹಳ ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು. ಅದು ಹೆಚ್ಚಿನ ಮೈಗ್ರೇನೇ ಇರ್ತದೆ. ನೀವು ಹೇಳಿದ ಲಕ್ಷಣದ ಪ್ರಕಾರ ಬಹಳ ಉತ್ತಮ ಚಿಕಿತ್ಸಾ ವಿಧಾನ ಇದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ. ನೀವು ನೋವಿನ ಮಾತ್ರೆಗಳನ್ನು ಅತಿಯಾಗಿ ಬಳಸುವುದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನೋವಿನ ಮಾತ್ರೆಗಳನ್ನು ತುಂಬಾ ತಿಂದು ಇವತ್ತು ಡಯಾಲಿಸಿಸ್ ರೋಗಿಗಳು ಅಂದ್ರೆ ಕಿಡ್ನಿ ಹಾಳಾದ ರೋಗಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ದಯವಿಟ್ಟು ಆ ನೋವಿನ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲಿಗೆ ಪರ್ಯಾಯ ಚಿಕಿತ್ಸಾ ಪದ್ಧತಿಯಾದ ಈ ರೀತಿ ಆಯುರ್ವೇದದಂತಹ ಚಿಕಿತ್ಸೆಗಳನ್ನು ಅನುಸರಿಸಬಹುದು. ಮತ್ತು ನೀವು ಮನೆಯಲ್ಲಿ ಮಾಡಿಕೊಳ್ಳುವುದಿದ್ರೆ
ಈ ಆವಿ ತಗೊಳ್ಳುವಂಥದ್ದು ಅಂದ್ರೆ ಸ್ವೇದನ ಅಂತ ನಾವು ಹೇಳ್ತೇವೆ, ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಕಾರಿ ಆಗ್ಬೋದು. ಆವಿ, ಬಿಸಿನೀರಿನ ಆವಿಯನ್ನು ಸ್ವಲ್ಪ ನೀವು ಈ ಪುದೀನದ ಎಲೆ ಇಂಥದ್ದೆಲ್ಲ ಹಾಕಿ ಸ್ವಲ್ಪ ಆ ಬಿಸಿನೀರಿನ ಆವಿಯನ್ನು ತಗೊಳ್ಳೋದು ಸ್ವಲ್ಪ ಮಟ್ಟಿಗೆ ಸಹಕಾರಿ ಆಗ್ಬೋದು. ಮತ್ತೆ ಸ್ವಲ್ಪ ಯೋಗ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಲಕ್ಷಣಗಳು ಸರಿಯಾದ ಪರಿಣತರಿಂದ ತರಬೇತಿ ಪಡೆದು ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ನಿಭಾಯಿಸಬಹುದು. ಮತ್ತು ಮನಸ್ಸಿನ ಒತ್ತಡಗಳೇನಾದರೂ ಇದೆಯಾ ಅಂತ ಆ ಥರದ ಕಾರಣಗಳನ್ನು ಕೂಡ ಸ್ವಲ್ಪ ನಾವೇ ಶೋಧಿಸಬೇಕಾಗ್ತದೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಿಭಾವಣೆ ಮಾಡಲಿಕ್ಕೆ ಆಗ್ತದೆ. ಓಕೆ ಓಕೆ ಡಾಕ್ಟರ್, ನಮಸ್ತೆ ನಮಸ್ತೆ ಓಕೆ ನಮಸ್ತೆ. ಥ್ಯಾಂಕ್ ಯು ಡಾಕ್ಟರ್. ಒಳ್ಳೆಯ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರಿ. ಅಂದ್ರೆ ಈಗಿನ ಸಮಯಗಳಲ್ಲಿ ಸಣ್ಣ ಪುಟ್ಟ ರೋಗಗಳಿಗೂ ಕೂಡ ತಟ್ಟನೆ ಒಂದು ಮಾತ್ರೆ ಹಿಡ್ಕೊಳ್ಳೋದು, ಮನೆಯಲ್ಲಿ ತಂದಿಟ್ಟುಕೊಳ್ಳೋದು, ಮೊದಲೇ ಪೈನ್ ಕಿಲ್ಲರ್ ಏನು ಅಂತ ಖಂಡಿತವಾಗಿ ಅದನ್ನು ತಟ್ಟನೆ ಹಿಡ್ಕೊಳ್ಳೋದು, ನೋವು ನಿವಾರಣೆ ಮಾಡಿಕೊಳ್ಳೋದು. ಹೌದು. ಅದರ ದೀರ್ಘಕಾಲದಲ್ಲಿ ಅದರ ಸಮಸ್ಯೆ ಅಥವಾ ಏನು ಅದನ್ನು ಯೋಚನೆ ಮಾಡುದಿಲ್ಲ. ಈಗ ತುರ್ತು ಚಿಕಿತ್ಸೆ ಒಂದು ಕೆಲವು ದಿವಸಕ್ಕೆ ಸರಿ, ಆದ್ರೆ ಅದನ್ನು ದೀರ್ಘಕಾಲೀನವಾಗಿ ಆಗಾಗ ನಾವು ಬಳಸಿದಾಗ ಇವತ್ತು ಡ್ರಗ್ ಇಂಡ್ಯೂಸ್ಡ್ ಡಿಸೀಸಸ್ ಅಂದ್ರೆ ಔಷಧಜನ್ಯ ಕಾಯಿಲೆಗಳ ಸಂಖ್ಯೆ ತುಂಬಾನೇ ವಿಪರೀತ ಆಗಿದೆ. ಈಗ ನಾವು ಇಂತಹ ತಲೆನೋವಿನಂತಹ ಕಾರಣಗಳಲ್ಲಿ ಅಥವಾ ಬೆನ್ನು ನೋವಿನಂತಹ ಕಾರಣಗಳಲ್ಲಿ ಇವತ್ತು ಮತ್ತು ಅದು ತಗೊಂಡಾಗ ಮತ್ತೆ ಗ್ಯಾಸ್ಟ್ರಿಕ್ ಅಲ್ಸರು, ಕಿಡ್ನಿ ಹಾಳಾಗೋದು ಅದೆಲ್ಲ ಇರ್ತದೆ. ಅದರ ಜೊತೆಗೆ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಎಸಿಡಿಟಿಗೆ ಇರುವಂತ ಟ್ಯಾಬ್ಲೆಟ್, ಪೆಂಟಾಪ್ರೊಜಾಲ್, ಒಮೆಪ್ರೊಜಾಲ್ ಇದೆಲ್ಲ ತಗೊಳ್ತಾ ಇದ್ದಾಗ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ನಾವು ಹೇಳ್ತೇವೆ. ಇದನ್ನು ದೀರ್ಘಕಾಲೀನ ತಗೊಂಡಾಗ ಜಠರದ ಕ್ಯಾನ್ಸರ್ ನಂತಹ ಸಮಸ್ಯೆಗಳು ಇವತ್ತು ತುಂಬಾ ಕಾಮನ್ ಆಗಿದೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ವೈದ್ಯಕೀಯ ಜರ್ನಲ್ಗಳ ವರದಿ, ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಹೇಳ್ತಾ ಇದೆ. ಓಕೆ ಓಕೆ ಡಾಕ್ಟರ್, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಇದೀಗ ಕಾರ್ಯಕ್ರಮ ಸಣ್ಣ ವಿರಾಮ. ಇನ್ನು ನಾವು ಇದನ್ನು ತಗೊಳ್ಳುವ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಎಷ್ಟೊತ್ತು ಉಂಟು? ಇನ್ನು 4 ಗಂಟೆ ಉಂಟು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರ ಜೊತೆ ನೇರ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಅವರೇ, ಈಗ ನಾವು ಮಾತನಾಡ್ತಾ ಇದ್ದೀವಿ ಇದರ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ. ಕೆಲವೊಂದು ರೋಗಗಳು ಅಲ್ಪ ಕಾಲದಲ್ಲಿ ಇರುವಂತದ್ದು, ಈ ಸೈನಸ್ ತಲೆನೋವು ಎನ್ನುವಂಥದ್ದು ದೀರ್ಘಕಾಲೀನವಾಗಿ ಕೂಡ ಕಂಡು ಬರ್ತದೆ. ಬಹುಶಃ ಇದರ ಈ ದೀರ್ಘಕಾಲೀನವಾಗಿ ಯಾವ ರೀತಿಯ ಲಕ್ಷಣಗಳಿವೆ ಎನ್ನುವಂಥದ್ದು? ದೀರ್ಘಕಾಲೀನವಾಗಿದ್ದಾಗ ಅದು ತಿಂಗಳಾನುಗಟ್ಟಲೆ ಮತ್ತು ವರ್ಷಾನುಗಟ್ಟಲೆ ಆಗಾಗ ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತದೆ. ಯಾವ ರೀತಿ ತೀವ್ರ ಸ್ವರೂಪದ ಹಠಾತ್ತನೆ ಉಂಟಾಗುವಂತ ಸೈನಸೈಟಿಸ್ ನಲ್ಲಿ ಮೂಗಿನಿಂದ ಉಂಟಾಗುವಂತ ಸ್ರಾವ ಅಥವಾ ನೆಗಡಿ ಅಥವಾ ಶೀತ ಅಂತ ನಾವೇನು ಹೇಳ್ತೇವೆ ಅದು ಇರ್ತದೋ, ಅದೇ ರೀತಿ ಈ ದೀರ್ಘಾವಧಿಯ ಸೈನಸೈಟಿಸ್ ಕಾಯಿಲೆಯಲ್ಲೂ ಕ್ರಾನಿಕ್ ಟೈಪ್ ನಲ್ಲೂ ಇರ್ತದೆ. ಆದರೆ ಈ ದೀರ್ಘಾವಧಿ ಇದರಲ್ಲಿ ಯಾವ ತರ ಇರ್ತದೆ, ಈ ಮೂಗಿನಿಂದ ಬರುವಂತ ಸ್ರಾವ ಅಂತ ಅದರಲ್ಲಿ ಕೀವು ಮಿಶ್ರ ಆಗಿರ್ತದೆ. ನಾವು ಮ್ಯೂಕೋ ಪ್ಯೂರುಲೆಂಟ್ ಡಿಸ್ಚಾರ್ಜ್ ಅಂತ ಅಂದ್ರೆ ಕಫ ಮತ್ತು ಕೀವು ಇದು ಎರಡು ಮಿಶ್ರ ಆಗಿ ಮೂಗಿನಿಂದ ಸ್ರಾವ ಆಗ್ತಾ ಇರ್ತದೆ. ಮತ್ತೆ ತೀವ್ರ ಸ್ವರೂಪದಲ್ಲಿ ಅಕ್ಯೂಟ್ ಟೈಪ್ ನಲ್ಲಿ ತಲೆನೋವು ತುಂಬಾ ತೀವ್ರವಾಗಿರ್ತದೆ. ಆದ್ರೆ ದೀರ್ಘಕಾಲೀನವಾದ ಸೈನಸೈಟಿಸ್ ನಲ್ಲಿ ಬಹಳ ತಲೆನೋವು ಸಣ್ಣ ಪ್ರಮಾಣದಲ್ಲಿ ಇರಬಹುದು ಅಥವಾ ತಲೆನೋವು ಇಲ್ಲದೆ ಕೂಡ ಇರಬಹುದು. ಮತ್ತೊಂದು ಏನಂತ ಹೇಳಿದ್ರೆ, ಇದು ದುರ್ವಾಸನೆ, ಮೂಗಿನಿಂದ ಒಂದು ರೀತಿಯ ದುರ್ವಾಸನೆ ಬರ್ತಾ ಇರ್ತದೆ ದೀರ್ಘಕಾಲೀನ ಇದರಲ್ಲಿ. ಆದ ಕಾರಣ ಈ ದೀರ್ಘಕಾಲೀನವಾದ ಸೈನಸೈಟಿಸ್ ಇರುವವರನ್ನು ಬಾಯಿ ವಾಸನೆ ಬರ್ತದೆ ಅಥವಾ ಮೂಗಿನಿಂದ ದುರ್ನಾತ ಬರ್ತದೆ ಅಂತ ಕೆಲವರು ತಮ್ಮ ಜೊತೆಗೆ ಸೇರಿಸಿಕೊಳ್ಳದೇ ಇರುವುದರಿಂದ ಇವರಲ್ಲಿ ಒಂದು ರೀತಿಯ ಕೀಳರಿಮೆ ಕೂಡ ಉಂಟಾಗುವ, ಮಾನಸಿಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಕೂಡ ದೀರ್ಘಕಾಲೀನ ಇದರಲ್ಲಿ ಇರ್ತದೆ. ಅಷ್ಟೇ ಅಲ್ಲ, ದೀರ್ಘಕಾಲೀನದ್ರಲ್ಲಿ ಈ ಕುಹರಗಳಲ್ಲಿ ಸೈನಸ್ಗಳಲ್ಲಿ ಆ ಸ್ರಾವಗಳು ಉಂಟಾಗ್ತದಲ್ಲ, ಅದರ ಶೇಖರಣೆ ತುಂಬಾ ಆಗಿರ್ತದೆ. ಮತ್ತೆ ಜೊತೆಗೆ ಆ ಕುಹರದ ಗೋಡೆಗಳನ್ನು ಆವರಿಸಿರುವಂತಹ ಆ ಎಲುಬಿನ ಅದಕ್ಕೆ ಅಂಟಿಕೊಂಡಿರುವಂತಹ ಸಿಲಿಯೇಟೆಡ್ ಎಪಿಥೀಲಿಯಂ ಅಂತ ಇದೆ. ಅಂದ್ರೆ ಸಿಲಿಯಾ ಅಂತ ಹೇಳಿದ್ರೆ ಕೂದಲಿನಂತ ರಚನೆಗಳು. ಆ ಪೊರೆ ಮೇಲಿರುವಂತಹ ಕೂದಲಿನ ರಚನೆಗಳು, ಆ ಪೊರೆ ಅದು ಎರಡು ಸೇರಿ ನಾಶ ಹೊಂದುತ್ತದೆ. ಹೀಗಾಗಿರುವುದರಿಂದ ಆ ಕೂದಲು ಇದ್ರೆ, ಅದು ಸರಿಯಾಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಕೂದಲುಗಳೇ ಅಲ್ಲಿ ಇರುವ ಸ್ರಾವವನ್ನು ಮುಂದೆ ದೂಡಿ ಅದು ಹೊರ ಹೋಗುವುದಕ್ಕೆ ಸಹಾಯ ಮಾಡ್ತದೆ. ಯಾವಾಗ ದೀರ್ಘಕಾಲೀನವಾದ ವ್ಯಾಧಿಯಲ್ಲಿ ಈ ರೀತಿ ಕೂದಲುಗಳಿರುವಂತಹ ಈ ಸಿಲಿಯೇಟೆಡ್ ಎಪಿಥೀಲಿಯಂ ಆ ಪೊರೆ ನಾಶ ಆಗ್ತದೆ, ಆಗ ಸಹಜವಾಗಿ ಆ ಸ್ರಾವಗಳನ್ನು ಹೊರದೂಡುವುದು ಅದು ಸಹಜವಾಗಿ ಆಗ್ತಾ ಇರುವುದಿಲ್ಲ. ಅಲ್ಲೇ ಸ್ರಾವಗಳು ಶೇಖರಣೆ ಆಗ್ತದೆ. ಯಾಕೆ ಅದನ್ನು ಮುಂದೂಡುವಂತ ಈ ಕೂದಲಿನಂತ ರಚನೆಗಳು ನಷ್ಟ ಆಗಿರ್ತದೆ, ಸಿಲಿಯೇಟೆಡ್ ಎಪಿಥೀಲಿಯಂ. ಆದ ಕಾರಣ ಅಲ್ಲೇ ಶೇಖರ ಆಗಿರ್ತದೆ. ನಿಧಾನವಾಗಿ ಆ ಸೈನಸ್ ಆ ಕುಹರಗಳು ಕೂಡ ಡಿಜನರೇಟ್ ಅಂದ್ರೆ ತನ್ನ ನಾಶ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ಅದು ಆ ಎಲುಬಿನ ಸ್ಥಿತಿಯನ್ನು ಹದಗೆಡುವಾಗೆ ಮಾಡ್ತದೆ. ಇದು ದೀರ್ಘಕಾಲೀನ ಸ್ಥಿತಿಯಲ್ಲಿ ಆಗುವಂಥದ್ದು. ಆಗ ಎರಡು ಪ್ರಶ್ನೆಗಳನ್ನು ಹಾಕಿಕೊಳ್ಳಲೇಬೇಕು. ಒಂದು, ಅಲ್ಲಿ ಅಬ್ಸ್ಟ್ರಕ್ಷನ್ ಬ್ಲಾಕ್ ಆಗಿದೆಯಾ, ಮತ್ತೆ ಇನ್ನೊಂದು ಎಲರ್ಜಿ ಇಂದಾಗಿ ಹೀಗೆ ಆಗ್ತಾ ಇದೆ ಅಂತ. ಎರಡು ಪ್ರಶ್ನೆಗಳನ್ನು, ಆ ದೀರ್ಘಕಾಲೀನ ಸ್ಥಿತಿ ಯಾಕೆ ಉಂಟಾಗಿದೆ ಅಂತ ಹೇಳುವುದನ್ನು ವೈದ್ಯರು ತಮ್ಮೊಳಗೆ ಹಾಕಿಕೊಂಡು ರೋಗಿಯನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಡಾಕ್ಟರ್ ಅವರೇ, ನೀವು ಹೇಳಿದ್ರಿ ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸಾ ವಿಧಾನಗಳು ಅಂದ್ರೆ ಸಮರ್ಪಕವಾದಂತಹ ಸಮಯದಲ್ಲಿ ಮಾಡಿಕೊಳ್ಳಬೇಕು. ಮಾಡದಿದ್ರೆ ಒಂದು ವೇಳೆ ಸಮರ್ಪಕವಾದ ಸಮಯದಲ್ಲಿ ಐಡೆಂಟಿಫೈ ಮಾಡಿ ಅಂದ್ರೆ ಹಾಗೆ ಬಿಡ್ತಾರೆ, ಕೆಲವೊಮ್ಮೆ ನೋವನ್ನು ಸಹಿಸಿಕೊಂಡು ಹಾಗೆ ಇಟ್ಕೊಂಡಿರ್ತಾರೆ, ಯಾವುದಕ್ಕೂ ಮಾತ್ರ ನುಂಗಿಕೊಂಡಿರ್ತಾರೆ. ಒಂದು ವೇಳೆ ಇದು ಮತ್ತೆ ಮತ್ತೆ ಮುಂದುವರಿದ್ರೆ, ಚಿಕಿತ್ಸೆಯನ್ನು ಪಡ್ಕೊಳ್ಳದಿದ್ರೆ ಇದರ ಜಟಿಲತೆಗಳು ಖಂಡಿತವಾಗಿದೆ. ಯಾಕಂದ್ರೆ ಜನರು ತಾತ್ಕಾಲಿಕವಾಗಿ ಒಂದು ಮಾತ್ರೆ ನುಂಗಿದಾಗ ಶಮನ ಆದಾಗ ಮತ್ತೆ ಅದನ್ನು ಮುಂದೆ ಅದರ ತಪಾಸಣೆಗಾಗ್ಲಿ ಅದಕ್ಕೆ ಚಿಕಿತ್ಸೆ ಮಾಡುವ ವಿಷಯಕ್ಕಾಗ್ಲಿ ಹೋಗುದಿಲ್ಲ. ವಿಶೇಷವಾಗಿ ಭಾರತದಂತಹ ದೇಶದಲ್ಲಿ ಬಹಳ ಕೆಲವು ಸಲ ವಿದ್ಯಾವಂತರು ಕೂಡ ಈ ತಪ್ಪನ್ನು ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ, ಒಂದು ರೀತಿಯ ಔದಾಸೀನ್ಯ. ಹೀಗೆ ಆದ ರೀತಿ ಔದಾಸೀನ್ಯ ಮಾಡುವುದರಿಂದ ಇದು ದೀರ್ಘಕಾಲ ಈ ಸೈನಸೈಟಿಸ್ ತೊಂದರೆ ಮುಂದುವರೆದ್ರೆ ಅದರಿಂದಾಗಿ ಬೇರೆ ಬೇರೆ ಜಟಿಲತೆಗಳು ಉಂಟಾಗಬಹುದು. ಒಂದು ಯಾವುದು ಅಂತಂದ್ರೆ ಮೆನಿಂಜೈಟಿಸ್ ಅಂತ, ಅದು ಬಹಳ ತೀವ್ರ ಸ್ವರೂಪದ ಕಾಯಿಲೆ. ಮೆದುಳಿನ
ಹೊರಾವರಣದ ಉರಿಯೂತ, ಇನ್ಫ್ಲಾಮೇಷನ್, ಮೆನಿಂಜೈಟಿಸ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಬ್ರೈನ್ ಆಬ್ಸೆಸ್, ಇನ್ಫೆಕ್ಷನ್ ಅಲ್ಲಿಂದ ಮೆದುಳಿಗೆ ಹರಡಿ ಮೆದುಳಿನ ಒಳಗೆ ಕೀವು ಉಂಟಾಗಿ ಮೆದುಳಿನ ಒಳಗೆ ಕೀವು ಅಥವಾ ಪಸ್ಸು ಉಂಟಾಗಬಹುದು. ಇದು ಇನ್ನೊಂದು ಸಮಸ್ಯೆ. ಇನ್ನೊಂದು ಇದು ಎಲ್ಲಕ್ಕಿಂತಲೂ ಮಾರಣಾಂತಿಕವಾದ ಒಂದು ಸಮಸ್ಯೆ ಅಂದ್ರೆ ಕ್ಯಾವರ್ನಸ್ ಸೈನಸ್ ಥ್ರಾಂಬೋಸಿಸ್ ಅಂತ. ಅಲ್ಲಿ ಕ್ಯಾವರ್ನಸ್ ಸೈನಸ್ ಅಂತ ಇದೆ, ಅದರ ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದರಿಂದಾಗಿ ಮರಣದ ಸ್ಥಿತಿಗೆ, ಅದು ಬಹಳ ತುಂಬಾ ಸೀರಿಯಸ್ ಆದ ಕಂಡೀಷನ್, ಎಮರ್ಜೆನ್ಸಿ ಕಂಡೀಷನ್, ಅದು ಕೂಡ ಉಂಟಾಗಬಹುದು. ಮತ್ತು ಅದರಿಂದಾಗಿ ಬೇರೆ ಬೇರೆ ಆಸುಪಾಸಿನ ಕಿವಿಯ ಸಮಸ್ಯೆಗಳು, ಗಂಟಲಿನ ಸಮಸ್ಯೆ, ಇದು ಎಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಂಟಾಗಬಹುದು. ಡಾಕ್ಟರ್, ಮತ್ತೊಂದು ಈಗಾಗಲೇ ಆಗ ಕಾಲ್ ಒಂದು ಬಂದಾಗಲೂ ಹೇಳೋದು, ಮಕ್ಕಳಲ್ಲಿ ವಿಶೇಷವಾಗಿ ಇದು ಕಂಡು ಬರ್ತದೆ. ಇದಕ್ಕೆ ವಯಸ್ಸಿನ ಮಿತಿ ಅಂದ್ರೆ ಏನಾದ್ರೂ ಇದೆಯಾ? ಸಣ್ಣ ಮಕ್ಕಳಲ್ಲಿ ಕಂಡು ಬಂದು ಆಮೇಲೆ ಅದು ಪರಿಹಾರ ಆಗುವಂಥದ್ದು, ಗುಣಮುಖವಾಗುವಂಥದ್ದು? ಇಲ್ಲ, ಯಾವಾಗಲೂ ಈ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಈ ಯಾರಿಗೆ ಬೇಕಾದ್ರೂ ಈ ಇನ್ಫೆಕ್ಷನ್ ಉಂಟಾಗಬಹುದು. ಈ ಜಟಿಲತೆಗಳು ಕೂಡ ಯಾವ ಕ್ಷಣದಲ್ಲೂ ಕೂಡ, ಯಾಕಂದ್ರೆ ಇನ್ಫೆಕ್ಷನ್ ಅದಕ್ಕೆ ಅಲ್ಲಿ ರಹದಾರಿಗಳು, ಒಳಮಾರ್ಗಗಳು ಸುಮಾರು ಇರುವುದರಿಂದ ಒಂದಕ್ಕೊಂದು, ಈಗ ನಾನಾಗ ಹೇಳಿದಾಗ ಇಟ್ಮಾಯ್ಡ್ ಸೈನಸೈಟಿಸ್ ನಲ್ಲಿ ದೃಷ್ಟಿ ನಾಶ ಆಗುವ ಸಾಧ್ಯತೆ ಕೂಡ ಇದೆ ಕಣ್ಣಿನ, ಯಾಕಂದ್ರೆ ಆಪ್ಟಿಕ್ ನರ್ವ್ ಅಂತ ಇದೆ ಕಣ್ಣಿನ ನರ, ಅಲ್ಲಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಅಲ್ಲಿ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಆಗಿ ಆಗುವ ಸ್ಥಿತಿ ಕೂಡ ಉಂಟಾಗಬಹುದು. ಯಾವುದೇ ಸಂದರ್ಭದಲ್ಲೂ ಈ ಸ್ಥಿತಿಗಳು ಜಟಿಲತೆಗೆ ತಳ್ಳಬಹುದು. ಆದ್ರೆ ಇದನ್ನು ನಿಭಾಯಿಸುವಂತ ಉತ್ತಮ ಚಿಕಿತ್ಸಾ ವಿಧಾನಗಳು ಆರಂಭದ ಹಂತದಲ್ಲಿ ನಾವು ಆಯುರ್ವೇದದ ಮೂಲಕ ಮಾಡಿಕೊಳ್ಳಬಹುದು. ಅದರ ಬಗ್ಗೆ ಮಾತಾಡೋಣ ಡಾಕ್ಟರ್. ಅವರು ಕರೆಯಲಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೆಸರು? ನಾನು ಪುತ್ತೂರಿಂದ ಸರ್, ರಜನಿ ಅಂತ. ಹೇಳಿ ಅಮ್ಮ. ಸರ್, ನನ್ನ ಗಂಡನಿಗೆ ಸೈನಸಿಸ್ ಪ್ರಾಬ್ಲಮ್ ಇದೆ ಸರ್. ಅದು ಒಂದು ವರ್ಷಕ್ಕಿಂತ ಮುಂಚೆ ಅವರಿಗೆ ತುಂಬಾ ಬಿಡದೆ ಜ್ವರನೇ ಬರ್ತಾ ಇತ್ತು. ಆಮೇಲೆ ಅದನ್ನ ಇಷ್ಟು ಟೆಸ್ಟ್ ಮಾಡಿದ್ರು, ಯಾವ್ದ್ರಲ್ಲೂ ನಮ್ಗೆ ಸಿಗ್ತಾ ಇರ್ಲಿಲ್ಲ ಏನಾಗಿದೆ ಎಂತ ಏನು ಅಂತ ಹೇಳಿ. ಸೈನಸಿಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಮತ್ತೆ ಮಂಗಳೂರಿಂದ ಏನಪ್ಪಗೆ ಕರ್ಕೊಂಡೋಗಿ ಅಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು. ಅದ ನಂತರ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಈಗ ಏನಂತ ಹೇಳಿದ್ರೆ ಅವರಿಗೆ ರಾತ್ರಿ ನಿದ್ದೆಯಲ್ಲಿ ಉಸಿರಾಟದ ಪ್ರಾಬ್ಲಮ್, ಅಂದ್ರೆ ಒಳ್ಳೆ ನಿದ್ದೆಗಣ್ಣಲ್ಲಿರುವ ಸಂದರ್ಭದಲ್ಲಿ ಉಸಿರಾಡ್ಲಿಕ್ಕೆ ಆಗದೆ ಹಾಗೆ ಉಸಿರಾಟ ನಿಂತ ಒಂದು ಫೀಲ್ ಆಗ್ತದೆ ಅಂತ ಅವರಿಗೆ. ತಪ್ಪ ಎದ್ದು ನಿಲ್ತಾರೆ, ಮತ್ತೊಂದು 2-3 ನಿಮಿಷ ಅವರು ಹಾಗೇನೆ ನಿಲ್ತಾರೆ. ಅದೀಗ ಅದರದ್ದೇ ಏನು ಪ್ರಾಬ್ಲಮ್ ಅಂತ ಹೇಳಿ ಗೊತ್ತಾಗುದಿಲ್ಲ. ಅದೇ ಆಗಿರ್ಬೋದಾ ಅಲ್ಲ ಬೇರೆ ಏನಾದ್ರೂ? ಅಲ್ಲಿ ನೀವು ಹೇಳುವ ಲಕ್ಷಣಗಳನ್ನು ನೋಡುವಾಗ ಒಂದನೇದಾಗಿ ಆ ಉಸಿರಾಟಕ್ಕೆ ಬ್ಲಾಕ್ ಏನಾದ್ರೂ ಪ್ರತಿರೋಧ ಇರ್ಬೋದು, ಅದು ಉಸಿರಾಟದ ಮಾರ್ಗದಲ್ಲಿ. ಅದು ಕೆಲವು ಸಲ ನ್ಯಾಸಲ್ ಪಾಲಿಪ್ ಆಗಿರ್ಲಿಕ್ಕೂ ಸಾಕು, ಮೂಗಿನಲ್ಲಿ ಒಳಗಿನ ಒಂದು ಗುಳ್ಳೆ ಇರ್ಲಿಕ್ಕೂ ಸಾಕು, ಮೂಗಿನ ಒಳಗಿನ ಎಲರ್ಜಿಯ ಆ ಉರಿಯೂತ ಇರ್ಲಿಕ್ಕೂ ಸಾಕು, ಮತ್ತು ಸೈನಸ್ ಇನ್ಫೆಕ್ಷನ್ ಇರ್ಲೂಬಹುದು. ಯಾಕಂದ್ರೆ ಒಮ್ಮೆ ಹಾಗೆ ಆಗಿದ್ದರಿಂದ ಮತ್ತೆ ಆ ರೀತಿಯ ದೀರ್ಘಕಾಲೀನ ಒಮ್ಮೆ ಅಡ್ಮಿಟ್ ಆಗಿದ್ದರಿಂದ ಅದು ಮರುಕಳಿಸಿರ್ಲಿಕ್ಕೂ ಸಾಕು. ಆದರೆ ಅದನ್ನು ನೀವು ಆ ರೀತಿ ಪುನಃ ಪುನಃ ಬಾರದಾಗೆ ಬಹಳ ಸೂಕ್ತ ಆಯುರ್ವೇದ ಚಿಕಿತ್ಸಾ ವಿಧಾನದ ಮೂಲಕ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಆದರೆ ಎಲ್ಲಕ್ಕೂ ಮುಖ್ಯವಾಗಿ ನಾವು ರೋಗಿ ಪರೀಕ್ಷೆಯನ್ನು ಮಾಡುವಂಥದ್ದು ತುಂಬ ಮುಖ್ಯ. ನೀವು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸಮಯ ನಿಗದಿ ಮಾಡಿ ಬಂದಲ್ಲಿ ಅದನ್ನು ಖಂಡಿತವಾಗಿ ಪತ್ತೆ ಹಚ್ಚಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸುವ ಒಂದು ಚಿಂತನೆಯನ್ನು, ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬಹುದು. ಓಕೆ ಸರ್, ಇನ್ನೊಂದು ಕ್ವಶನ್ ಸರ್. ಹೇಳಿ ಸರ್, ಈ ಸಾಧಾರಣ ತಲೆನೋವು ಮತ್ತು ಸೈನಸಿಸ್ ತಲೆನೋವು ಹೇಗೆ ಸರ್ ನಿಮ್ಗೆ ಕಂಡು ಹಿಡಿಬಹುದು? ಅಂದ್ರೆ ಮೈಗ್ರೇನ್ ಇರ್ತದೆ, ತುಂಬಾ ಬೇರೆ ಬೇರೆ ತರದಲ್ಲಿ ಇರ್ತದಲ್ಲ, ನಮ್ಗೆ ಇದು ಸೈನಸಿಸ್ ಇದೆ ಅಂತ ಹೇಳಿ ಹೇಗೆ ನಾವು ಕಂಡು ಹಿಡಿಬಹುದು ಅಂತ? ಇಲ್ಲದ್ರೆ ನಾವು ಸಿಟಿ ಸ್ಕ್ಯಾನ್ ಅದು ಇದು ಅಂತ ಹೇಳಿ ಸುಮ್ಮನೆ ಸ್ಕ್ಯಾನ್ ಮಾಡಿ ಯಾವುದು ನೋಡಿದ್ರೆ ನಮ್ಗೆ ರಿಸಲ್ಟ್ ಸಿಗುದಿಲ್ಲ ಅಲ್ಲ? ಅದರ ಬಗ್ಗೆ ಸ್ವಲ್ಪ. ನಿಮಗೆ ಸೈನಸೈಟಿಸ್ ದೊಡ್ಡ ಪ್ರಮಾಣದ ಸೈನಸೈಟಿಸ್ ಇದ್ದಾಗ ಎಕ್ಸ್ರೇಲಿ ಮತ್ತೆ CT ಸ್ಕ್ಯಾನ್ ನಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ತದೆ. ಆದರೆ ಅದಕ್ಕಿಂತ ಮುಂಚೆ ನಾನೀಗಾಗಲೇ ಹೇಳಿದಾಗ, ನೀವೀಗಾಗಲೇ ಪೂರ್ತಿ ಸಂದರ್ಶನವನ್ನು ಕೇಳಿರ್ಬೋದು, ಸರಿಯಾದ ಸ್ಪಷ್ಟ ಲಕ್ಷಣ ಇದೆ ಅದಕ್ಕೆ, ಮತ್ತೆ ವೈದ್ಯಕೀಯ ಪರೀಕ್ಷಾ ವಿಧಾನ ಇದೆ. ಆಗ ಅದು ಸ್ಪಷ್ಟವಾಗಿ ಸೈನಸೈಟಿಸ್ ಅಂತೇಳಿ ನಾವು ಊಹನೆ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಮೈಗ್ರೇನ್ನ ಲಕ್ಷಣಗಳು ಸ್ವಲ್ಪ ಬೇರೆ ಇರ್ತದೆ. ಮೈಗ್ರೇನ್ನಲ್ಲಿ ಒಂದು ಕಣ್ಣು ತಲೆನೋವು ಬರುವಂಥದ್ದು, ಮತ್ತೆ ಅಲ್ಲಿ ಬೇರೆ ರೀತಿಯ ಹಿಸ್ಟ್ರಿ, ಅಂದರೆ ರೋಗದ ಚರಿತ್ರೆ ಅದಕ್ಕೆ ಪೂರಕವಾಗಿರುವುದಿಲ್ಲ. ನಾನಾಗ ಹೇಳಿದಾಗೆ ಬೇರೆ ಬೇರೆ, ನೀವಾಗಲೇ ಫುಲ್ ಇನ್ನೊಮ್ಮೆ ನೀವು ಇದನ್ನು ನೋಡಿದರೆ ಗೊತ್ತಾಗ್ಬೋದು, ಆ ಕಾರಣಗಳೆಲ್ಲ ಇರ್ತದೆ. ಅದರ ಎಲ್ಲ ಫುಲ್ ವಿವರಗಳನ್ನು ಕೇಳಿಕೊಂಡು ನಾವು ಅದು ಮೈಗ್ರೇನ್ ಇರ್ಬೋದು ಅಥವಾ ಸೈನಸೈಟಿಸ್ ಇರ್ಬೋದು ಅಥವಾ ಬೇರೆ ಏನಾದರೂ ತಲೆನೋವಿಗೆ ಇನ್ನೂ ಹಲವಾರು ಕಾರಣಗಳಿದೆ. ಆದರೆ ಅದು ಯಾವುದು ಇರ್ಬೋದು ಅಂತ ಈ ವೈದ್ಯಕೀಯ ರೋಗಿ ಪರೀಕ್ಷೆ, ವೈದ್ಯರು ರೋಗಿ ಚರಿತ್ರೆ ಮತ್ತು ರೋಗದ ಚರಿತ್ರೆ ರೋಗಿ ಪರೀಕ್ಷೆ ಮಾಡೋದರ ಮೂಲಕ ಅದನ್ನು ಚೆನ್ನಾಗಿ ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಇಂಥದ್ದೇ ಅಂತೇಳಿ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ, ತೀರ್ಮಾನಿಸ್ಲಿಕ್ಕೆ ಆಗ್ತದೆ. ಬೇರೆ ಏನಾದ್ರೂ ಕೇಳಲಿಕ್ಕೆ ಇದೆಯಾ ರಜನಿ ಅವರೇ? ಇಲ್ಲ ಸರ್, ಥ್ಯಾಂಕ್ ಯು. ನೀವು ಹೇಳಿದ ಸಮಸ್ಯೆಗೆ ಪರಿಹಾರ ಇದೆ, ನೀವು ಅದನ್ನು
ನಾವು ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ತೀರ್ಮಾನಗಳನ್ನು ಮಾಡಬಹುದು. ಹಾ, ಓಕೆ ಸರ್. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಡಾಕ್ಟರ್ ಅವರೇ, ಈ ಕಾಯಿಲೆ ಒಂದು ವಂಶ ಪಾರಂಪರ್ಯವಾಗಿ ಏನಾದರೂ ಕಂಡು ಬರುವಂತದ್ದು ಇದೆಯಾ? ಖಂಡಿತವಾಗಿ ಇಲ್ಲ. ಇದು ಸೈನಸೈಟಿಸ್ ಹೇಳುವಂಥದ್ದು ವಂಶ ಪಾರಂಪರ್ಯ ಅಂತ ಹೇಳಿ ಒಂದು ಅದಕ್ಕೆ ಹಣೆಪಟ್ಟಿ ಇಲ್ಲ. ಅದು ನಮ್ಮ ಕೆಲವು ರಚನಾತ್ಮಕ, ಈಗ ನಾನು ಹೇಳಿದಾಗ DNS, ಡಿವಿಯೇಟೆಡ್ ನ್ಯಾಸಲ್ ಸೆಪ್ಟಮ್, ಮೂಗಿನ ಎಲುಬಿನ ವಿಕೃತಿ ಇದ್ದಾಗ ಅದು ಒಂದು ಸಾಧ್ಯತೆ ಇದೆ. ಆದ್ರೆ ಹೆರಿಡಿಟರಿ ಅಥವಾ ಅನುವಂಶೀಯತೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇದರ ಮ್ಯಾನೇಜ್ಮೆಂಟಿನ ಬಗ್ಗೆ ನಾವು ಸ್ವಲ್ಪ ಹೇಳಬೇಕಾಗ್ತದೆ. ಇನ್ನೊಬ್ಬರು ಕರೆಯಲ್ಲಿದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಅಮ್ಮ. ನಾವು ಮಾಲ್ತಿ ಅಂತ ಬೆಂಗಳೂರಿನ ಮಾತಾಡ್ತಾ ಇರೋದು. ಹೇಳಿ ಅಮ್ಮ. ನಮ್ಗೆ ಸೈನಸಿಸ್ ಇದೆ, ಜೊತೆಗೆ ಈಗಿದೆ ಸೈನಸಿಸ್. ಸ್ವಲ್ಪ ದೊಡ್ಡ ಮಾತಾಡ್ತೀರಾ? ಅದಕ್ಕೆ ಏನ್ ಮಾಡ್ಬೇಕು ಸರ್? ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಸ್ವಲ್ಪ ಗಟ್ಟಿ ಮಾತಾಡಿ. ಸೈನಸಿಸ್, ಥ್ರೋಟ್ ಇನ್ಫೆಕ್ಷನ್ ಆಂಟಿಬಾಡಿ ಇದೆ, ಈಗಿದೆ ಸೈನಸಿಸ್, ಏನ್ ಮಾಡ್ಬೇಕು? ನೀವು ಸೈನಸೈಟಿಸ್ ನಿಮಗೆ ಈಗಾಗಲೇ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರಾ? ಶುರುವಾಗಿದೆ. ಆಗಾಗ ಬರ್ತಾ ಇದೆಯಾ? ಆಗಾಗ ಮತ್ತೆ ಮತ್ತೆ ಬರ್ತಾ ಇದೆಯಾ ಸೈನಸ್ ತಲೆನೋವು? ನೋಸ್ ಬ್ಲಾಕ್ ಆಗ್ಬಿಡುತ್ತೆ ಸರ್. ಹೆಡ್ಏಕ್, ನೋಸ್ ಬ್ಲಾಕ್. ಆಗಾಗ ಶೀತ ಆಗುದಿದೆಯಮ್ಮ ನಿಮಗೆ? ತಗೊಂಡೆ, ಅದು ಸ್ವಲ್ಪ ಕಡಿಮೆನೇ ಆಗಿಲ್ಲ. ಅದಕ್ಕೆ ನಿಮಗೆ ನಾನು ಕೆಲವು ಮನೆಯಲ್ಲೇ ತಗೊಳ್ಳುವಂತಹ ಮಾಡುವಂತಹ ವಿಧಾನಗಳನ್ನು ಹೇಳ್ತೇನೆ, ಅದನ್ನು ಮಾಡಬಹುದಮ್ಮ. ಒಂದು, ನೀವು ಬಿಸಿ ನೀರು ಕುದಿಸಿ ಅದಕ್ಕೆ ಒಂದು 4 ತುಳಸಿ ಎಲೆ, 4 ಅಥವಾ ಕೆಲವು ತುಳಸಿ ಎಲೆಗಳನ್ನು ಹಾಕಿ ನೀರನ್ನು ಕುದಿಸಬೇಕು. ಕುದಿಸಿ ಅದರ ಆವಿಯನ್ನು ನೀವು ಮುಖಕ್ಕೆ ತೆಗೆದುಕೊಳ್ಬೇಕು. ಇದು ಒಂದು. ಇನ್ನೊಂದು, ಕುದೀತಾ ಇರುವಂತ ನೀರಿಗೆ ನೀರುಳ್ಳಿಯನ್ನು ಹಚ್ಚಿ ಹಾಕಿ ಅದರ ಆವಿಯನ್ನು ಕೂಡ ತಗೊಳ್ಬಹುದು. ಇದು 2ನೇ ವಿಧಾನ. ಇನ್ನು 3ನೇದು, ಲವಂಗ, ಪುದೀನ ಮತ್ತು ಚಕ್ಕೆ, ಇದನ್ನು ಕುದಿಯುವಂತ ನೀರಿಗೆ ಹಾಕಿ ಅದರ ಆವಿಯನ್ನು ಕೂಡ ಮುಖಕ್ಕೆ ತೆಗೆದುಕೊಳ್ಬಹುದು. ಅದು ನಿಮ್ಮ ಒಳಗಿನ ಕಂಜೆಷನ್ ಅಥವಾ ಒಳಗಿನ ಬ್ಲಾಕು ಅಥವಾ ಊತ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಲ್ಲಿಯ ಸ್ರಾವಗಳನ್ನು ಹೊರ ಹೋಗ್ಲಿಕ್ಕೆ ಅದು ಸಹಕಾರಿಯಾಗ್ತದೆ. ಇನ್ನು ನೀವು ಮೂಗಿನ ಮೂಲಕ ಜಲನೇತಿ ಅಂತ ನಾವು ಹೇಳ್ತೇವೆ, ಅಂದ್ರೆ ಸ್ವಲ್ಪ ಬಿಸಿಯಾದ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂಗಿನಿಂದ ನೀರನ್ನು ಹೇಳ್ಕೊಂಡು ಇನ್ನೊಂದು ಮೂಗಿನಿಂದ ಜಲನೇತಿ ಅಂತ ಹೇಳ್ತೇವೆ. ಇದು ಯಾರಾದರೂ ಯೋಗದ ತರಬೇತಿ ಕೊಡುವವರ ಮೂಲಕ ನೀವು ಇದನ್ನು ಅಭ್ಯಾಸ ಮಾಡಿಕೊಳ್ಬಹುದು. ಇನ್ನೊಂದು, ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಉಪ್ಪು ಹಾಕಿ ಕವನ ಅಂತ ಹೇಳ್ತೇವೆ, ಗಂಟಲು ಮುಕ್ಕಳಿಸುವಂಥದ್ದು ಅಂತ, ಗಾರ್ಗಲ್ ಮಾಡುವಂಥದ್ದು, ಅದನ್ನು ಮಾಡಬಹುದು. ಮತ್ತೆ ಬಹಳ ತೀಕ್ಷ್ಣವಾದ ಈ ಶುಂಠಿ ಇರ್ಬೋದು ಅಥವಾ ಒಳ್ಳೆ ಮೆಣಸು, ಕರಿಮೆಣಸು ಇರ್ಬೋದು, ಹಿಪ್ಲಿ ಅಂತ ಹೇಳಿದೆ, ಇದರ ಕಷಾಯವನ್ನು ಮಾಡಿ ಅದರಿಂದ ಬಾಯಿ ಮುಕ್ಕಳಿಸುವುದನ್ನು ನೀವು ಮಾಡಬಹುದು. ಮತ್ತು ಈ ಭ್ರಾಮರಿ ಪ್ರಾಣಾಯಾಮ ಅಂತ ಇದೆ, ನೀವು ಇದನ್ನು ಯೋಗ ತಜ್ಞರ ಪ್ರಾಣಾಯಾಮ ಹೇಳಿಕೊಡ್ತಾರೆ, ಅವರ ಕೈಯಿಂದ ಇದನ್ನು ಅಭ್ಯಾಸ ಮಾಡಿಕೊಳ್ಬಹುದು. ಭ್ರಾಮರಿ ಪ್ರಾಣಾಯಾಮ ಅಂತ, ಇದು ನಿಮ್ಮ ಈ ಸಮಸ್ಯೆಗೆ ತುಂಬಾ ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನೀವು ಆಹಾರ ತೆಗೆದುಕೊಳ್ಳುವಾಗ ಇದನ್ನು ತುಂಬಾ ನೆನಪಿನಲ್ಲಿ ಇಡಿ, ತುಂಬಾ ಪ್ರಾಮುಖ್ಯವಾದ್ದು. ಆಹಾರ ತೆಗೆದುಕೊಳ್ಳುವಾಗ ಪಂಪ್ಕಿನ್ ಸೀಡ್ಸ್ ಅಂತ ಇದೆ, ಅಂದ್ರೆ ಈ ಕೆಂಬುಡೆ ಅಂತ ನಾವು ಹೇಳ್ತೇವೆ, ಪಂಪ್ಕಿನ್ ಅಂತ, ಅದರ ಬೀಜಗಳನ್ನು ನೀವು ಹೆಚ್ಚು ಬಳಸಬೇಕು. ಅದು ನಿಮ್ಮ ಈ ಕಂಜೆಷನ್ ಅಥವಾ ಈ ಸ್ರಾವಗಳನ್ನು ಗಟ್ಟಿ ಇರುವುದನ್ನು ತೆಳ್ಳಗೆ ಮಾಡಿ ಅದು ಹೊರ ಹೋಗುವುದಕ್ಕೆ ಸಹಕಾರಿಯಾಗ್ತದೆ. ದ್ರಾಕ್ಷಿಯನ್ನು ಕೂಡ ಉಪಯೋಗ ಮಾಡಬಹುದು, ನಿಮಗೆ ದ್ರಾಕ್ಷಿ ತಗೊಂಡ್ರೆ ಯಾವುದೇ ಸಮಸ್ಯೆ ಜಾಸ್ತಿ ಆಗುವುದಿಲ್ಲ ಅಂತ ಹೇಳಿ. ಆದರೆ ಅಷ್ಟೇ ಅಲ್ಲ, ನೀವು ಈ ಪೈನಾಪಲ್ ಅಂತ ಹೇಳಿ ಗೊತ್ತಿದೆಯಲ್ಲ, ಅನನಾಸನ್ನು ನೀವು ಹೆಚ್ಚಾಗಿ ಹೊಟ್ಟೆಗೆ ಸೇವಿಸಬೇಕು. ಯಾಕೆ ಅಂತ ಕೇಳಿದ್ರೆ, ಈ ತರದ ಇನ್ಫ್ಲಾಮೇಷನ್ ಅನ್ನು ಕಂಟ್ರೋಲ್ ಮಾಡುವಂತ, ನಿಯಂತ್ರಣ ಮಾಡುವಂತ, ನಿವಾರಣೆ ಮಾಡುವಂತ ಬ್ರೋಮೆಲೈನ್ ಅಂತ ಹೇಳುವಂತ ಒಂದು ಅಂಶ ಅನನಾಸಿನಲ್ಲಿ ಇದೆ. ಆದ ಕಾರಣ ಕೆಲವರು ತಪ್ಪು ತಿಳ್ಕೊಳ್ತಾರೆ, ಅನನಾಸು ತಿನ್ನಬಾರದು, ಅದು ತಿನ್ನಬಾರದು ಅಂತ. ಈ ತರ ಸೈನಸೈಟಿಸ್ ಸಮಸ್ಯೆ ಯಾರಿಗಿದೆ, ಈ ತರದ ಗಂಟ್ಲು ಇದೆಲ್ಲ ಸಮಸ್ಯೆ ಯಾರಿಗಿದೆ, ಅವರು ಅನನಾಸನ್ನು ಸೇವನೆ ಮಾಡಬಹುದು. ಯಾರಿಗೆ ಅನನಾಸು ತಿಂದ್ರೆ ಈ ಉರಿಯೂತ ಅಥವಾ ಅದು ನೀವು ಗಮನಿಸಬೇಕು, ಅನನಾಸು ತಿಂದ್ರೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಅದನ್ನು ಬಿಡಬಹುದು. ಯಾಕಂದ್ರೆ ಕೆಲವರಲ್ಲಿ ಅದು ಎಲರ್ಜಿ ಆಗಿ ಬಹಳ ಅಪರೂಪಕ್ಕೆ ಕೆಲವರಿಗೆ ಗಂಟಲು ಕೆರೆತ ಸಮಸ್ಯೆ ಉಂಟಾಗಬಹುದು. ಹಾಗೆ ಆಗದೇ ಇದ್ರೆ ಅನನಾಸು ಒಂದು ಸೈನಸೈಟಿಸ್ ನಲ್ಲಿ ಅಥವಾ ಇತರ ಸಮಸ್ಯೆಗಳಲ್ಲಿ ಒಂದು ಉತ್ತಮ ಆಂಟಿ ಇನ್ಫ್ಲಾಮೇಟರಿ ಅಂಶವಾದ ಬ್ರೊಮೆಲೈನ್ ಅನ್ನು ಹೊಂದಿದೆ. ಇನ್ನೊಂದು, ಅಶ್ವಗಂಧ ಚೂರ್ಣ ಅಂತ ಇದೆ ಆಯುರ್ವೇದದಲ್ಲಿ. ನೀವು ಆಯುರ್ವೇದ ಅಂಗಡಿಗಳಲ್ಲಿ ಕೇಳಿದ್ರೆ ಅವರು ಕೊಡ್ತಾರೆ. ಈ ಚೂರ್ಣವನ್ನು ಒಂದು ಅರ್ಧ ಚಮಚದಷ್ಟು
ಹಾಲಿನಲ್ಲಿ ಹಾಕಿ ಕರಗಿಸಿ ಕುಡಿಯುವಂಥದ್ದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತೆ ಇದಕ್ಕೆ ಆಂಟಿ ಇನ್ಫ್ಲಾಮೇಟರಿ ಅಂದ್ರೆ ಉರಿಯೂತವನ್ನು ಕಡಿಮೆ ಮಾಡುವಂತ ಗುಣ ಇದೆ. ಇನ್ನೊಂದು ಅಶ್ವಗಂಧದ ಹಾಗೆ ಅರಸಿನ ಪುಡಿ, ಹರಿದ್ರ ಚೂರ್ಣ ಅಂತ ನಾವೇನು ಹೇಳ್ತೇವೆ, ಅರಸಿನ ಪುಡಿಯನ್ನು ದಿನನಿತ್ಯ ಬೆಳಿಗ್ಗೆ ಒಂದು ಅರ್ಧ ಚಮಚ, ರಾತ್ರಿ ಒಂದು ಅರ್ಧ ಚಮಚ ಹಾಲಿನಲ್ಲಿ ಹಾಕಿ ಕರಗಿಸಿ ಕುಡಿಯುವಂಥದ್ದು, ಅಥವಾ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಕೂಡ ಕುಡಿಬಹುದು. ಮತ್ತೆ ಇನ್ನೊಂದು ಶುಂಠಿಯನ್ನು ಬಳಸುವಂಥದ್ದು. ಶುಂಠಿಯನ್ನು ನೀರಿಗೆ ಹಾಕಿ, ಆ ಕುದಿಯುವ ನೀರಿಗೆ ಹಾಕಿ ಅದರ ಆವಿಯನ್ನು ಕೂಡ ಮುಖಕ್ಕೆ ತಗೊಳ್ಳಬಹುದು. ಅಷ್ಟೇ ಅಲ್ಲ, ಶುಂಠಿಯನ್ನು ಹುಡಿಯ ರೂಪದಲ್ಲಿಯೋ ಕಷಾಯದ ರೂಪದಲ್ಲಿ ಹೊಟ್ಟೆಗೆ ಸೇವನೆ ಮಾಡುವುದರಿಂದ ಈ ಮೂಗಿನ ಒಳಗಿನ ಅಥವಾ ಸೈನಸ್ನ ಒಳಗಿನ ಸ್ರಾವಗಳು ನೀರಾಗಿ ಅದು ಹೊರಗೆ ಬರಲಿಕ್ಕೆ ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಆ ಸೈನಸ್ಗಳಲ್ಲಿ ಆದಂತಹ ಉರಿಯೂತವನ್ನು ಅದು ಕಡಿಮೆ ಮಾಡ್ತದೆ. ಯಾಕೆಂದ್ರೆ ಅದರಲ್ಲಿ ಜಿಂಜರಾಲ್ ಅಂತ ಹೇಳುವಂತ ಅಂಶ ಅದು ಆಂಟಿ ಇನ್ಫ್ಲಾಮೇಟರಿ ಅಂಶ ಅಂತ. ಶುಂಠಿಯನ್ನು ಅಜ್ಜಿ ಮದ್ದು ಅಂತ ಹೇಳಿ ಯಾರು ತಾತ್ಸಾರ ಮಾಡೋದು ಬೇಡ. ಶುಂಠಿಯನ್ನು ವೈಜ್ಞಾನಿಕವಾಗಿ ಅದೊಂದು ಆಂಟಿ ಇನ್ಫ್ಲಾಮೇಟರಿ ಅಂತ ಇವತ್ತು ಪ್ರೂವ್ ಆಗಿದೆ. ನಾವು ಶುಂಠಿ ಅಂತ ಹೇಳಿದ ಕೂಡಲೇ ಕೆಲವರು ಹಳ್ಳಿ ಮದ್ದು, ಅಜ್ಜಿ ಮದ್ದು, ಮತ್ತೆ ಇವರು ಡಾಕ್ಟರ್ ಎಂತ ಕೇಳಿದ್ರು ಅಶ್ವಗಂಧ ಮತ್ತೆ ಅರಸಿನ ಪುಡಿ ಮತ್ತೆ ಶುಂಠಿ, ತುಳಸಿ ಇದನ್ನ ಹೇಳ್ತಾರೆ ಅಂತ. ಈಗ ಎಲ್ಲ ಜ್ವರಕ್ಕೂ ಪ್ಯಾರಾಸಿಟಮಾಲ್ ಅನ್ನು ಕೊಡ್ತಾರೆ. ಯಾಕೆ ಎಲ್ಲರಿಗೂ ಪ್ಯಾರಾಸಿಟಮಾಲ್ ಕೊಡ್ತಾರೆ ಅಂತ ಯಾರು ಕೇಳುವುದಿಲ್ಲ. ನಾವು ಇದನ್ನು ಹೇಳಿದ್ರೆ ಎಲ್ಲರಿಗೂ ಶುಂಠಿ ಹೇಳ್ತಾರೆ, ತುಳಸಿ ಹೇಳ್ತಾರೆ, ಅರಸಿನ ಹೇಳ್ತಾರೆ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಆದ್ರೆ ಹಾಗೆ ಆ ರೀತಿ ಮಾಡುವುದರ ಮುಖಾಂತರವೇ ಮತ್ತು ಆಯುರ್ವೇದ ಚಿಕಿತ್ಸೆ ಆದ್ರೂ ಕೂಡ ಈ ನಸ್ಯಕರ್ಮ ಅಂತ ನಾನು ಹೇಳಿದೆ, ಅಥವಾ ಶಿರೋಬಸ್ತಿ, ಶಿರೋಧಾರ ಅಂತ ಹೇಳುವಲ್ಲ ಚಿಕಿತ್ಸೆಗಳು ಏನಿದೆ, ಮತ್ತೆ ಲೇಪ ಹಾಕುವಂಥದ್ದು, ಇದು ಎಲ್ಲವೂ ಕೂಡ ಒಂದಷ್ಟು ಸಮಯ ಹಿಡಿತದೆ. ಬಂದ ಕೂಡಲೇ ತಕ್ಷಣಕ್ಕೆ ಒಂದು ಮ್ಯಾಜಿಕ್ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ಏನಂದ್ರೆ ಈ ಕೆಲವು ಆಯುರ್ವೇದ ವೈದ್ಯರು ಕೂಡ ಈ ಆಯುರ್ವೇದದ ಮಾನವನ್ನು ಹರಾಜಾಕುವ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಮಂಗಮಾಯ. ಈ ಕ್ಷಣಾರ್ಧದಲ್ಲಿ ಮಂಗಮಾಯ ಕಾಯಿಲೆ ಆಗುವುದಲ್ಲ, ಕ್ಷಣಾರ್ಧದಲ್ಲಿ ಜನರೇ ಮಂಗ ಆಗುವ ಸ್ಥಿತಿ ಆಗ್ತದೆ. ಯಾಕಂದ್ರೆ ಈ ರೀತಿಯ ಜಾಹೀರಾತುಗಳು ದಾರಿ ತಪ್ಪಿಸ್ತದೆ ಅಂತ ಆಯುರ್ವೇದದ ಹೆಸರನ್ನು ಹಾಳು ಮಾಡ್ತದೆ. ಕ್ಷಣಾರ್ಧದಲ್ಲಿ ಮಂಗಮಾಯ ಅಂತ ಆಯುರ್ವೇದದಲ್ಲಿ ಹೇಳುವುದಿಲ್ಲ. ಆಯುರ್ವೇದದಲ್ಲಿ ನಾವು ಅದರ ವಿಜ್ಞಾನದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ರೀತಿ ಅದನ್ನು ಕ್ರಮ ಪ್ರಕಾರವಾಗಿ ಮಾಡಿ ಅದಕ್ಕೆ ಬೇಕಾದ ವಿಧಾನಗಳನ್ನು ಅನುಸರಿಸಿ ಆ ರೀತಿಯ ಚಿಕಿತ್ಸೆ ಮಾಡಿದರೆ ಅದು ಒಂದಷ್ಟು ಸಮಯ ಹಿಡಿತದೆ, ಆಗ ಅದು ಗುಣ ಆಗ್ತದೆ ಅಂತ ಹೇಳಿರುವಂತದ್ದು. ಕ್ಷಣಾರ್ಧದಲ್ಲಿ ಮಂಗಮಾಯ ಅಂತ ಹೇಳಿದ್ರೆ ಅದು ಮ್ಯಾಜಿಕ್ ಮಾಡಿದಾಗ ವೈದ್ಯರು, ಆಯುರ್ವೇದ ವೈದ್ಯರು ಇರ್ಬೋದು, ಯಾರೇ ಇರ್ಬೋದು, ಪವಾಡ ಪುರುಷರಲ್ಲ ಎಂಬುದನ್ನು ಜನರು ಮೊದಲಾಗಿ ನೆನಪಿಟ್ಟುಕೊಳ್ಬೇಕು. ಆದ ಕಾರಣ ಹಾದಿ ತಪ್ಪಿಸುವಂತ ಜಾಹೀರಾತುಗಳಿಂದ ನಾವು ಮೋಸ ಹೋಗದಾಗೆ ನಾವು ಜಾಗ್ರತೆ ಮಾಡಬೇಕಾಗಿದೆ. ಇದು ಒಂದು ವಿಚಾರ. ಯಾಕಂದ್ರೆ ಇವತ್ತು ಆಯುರ್ವೇದ, ನಿಜವಾದ ಆಯುರ್ವೇದ ಯಾವುದು, ಆಯುರ್ವೇದ ಅಲ್ಲದ್ದು ಯಾವುದು ಅಂತ ಹೇಳಲಿಕ್ಕೆ ಗುರುತಿಸಲಿಕ್ಕೆ ಕಷ್ಟ ಆಗಿದೆ. ಯಾಕಂದ್ರೆ ಈಗೆಲ್ಲ ವಾತಾವರಣ ಆಗಿದೆ, ಜನರಲ್ಲಿ ಕೂಡ ಗೊಂದಲ ನಿರ್ಮಾಣ ಆಗಿದೆ ಈಗೆಲ್ಲ ಇದರಿಂದ. ಆದ ಕಾರಣ ಆ ಗೊಂದಲಕ್ಕೆ ಒಳಗಾಗದೆ ಬಹಳ ಸ್ಪಷ್ಟವಾದ ಆಯುರ್ವೇದ ತಜ್ಞರ, ಆಯುರ್ವೇದವನ್ನು ಯಾರು ಸ್ಪಷ್ಟವಾಗಿ ಓದಿ ತಿಳ್ಕೊಂಡು ಅದರ ಅನುಭವ ಪಡ್ಕೊಂಡಿದ್ದಾರೆ ಅವರ ಹತ್ರ ಅದರ ಮಾಹಿತಿಯನ್ನು ತಗೊಂಡು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳುವುದು ಹೆಚ್ಚು ಸೂಕ್ತವಾದ ವಿಧಾನ. ಅಂದ್ರೆ ಈಗ ಸಾಮಾನ್ಯವಾಗಿ ಲಕ್ಷಣಗಳು ಕಂಡು ಬಂದಾಗಲೇ ನೀವು ಹೇಳುದು ಪ್ರಿವೆನ್ಷನ್ ಆಗಿ ನಾವು ಅದನ್ನು ಪ್ರಿವೆನ್ಷನ್ ನೋಡಿ. ನಾವೀಗ ಒಂದು ಓಂಕಾರ, ಈಗ ಒಂದು ಓಂಕಾರ ಮಾಡುವುದರಿಂದಲೇ ಈ ಸೈನಸೈಟಿಸ್ಗೆ ಪ್ರಯೋಜನ ಆಗ್ತದೆ ಅಂತ ಇವತ್ತು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಓಂಕಾರ ಹೇಳುವಂಥದ್ದು, ದೀರ್ಘವಾಗಿ ಓಂ ಅಂತ ಹೇಳುವಂಥದ್ದು, ಮತ್ತೆ ಪ್ರಾಣಾಯಾಮದ ವಿಧಾನಗಳು, ಇದು ಎಲ್ಲವೂ ಕೂಡ ತುಂಬಾ ಸಹಕಾರಿಯಾಗುವಂತ ವಿಧಾನಗಳು. ಅದರಲ್ಲೂ ಕೂಡ ನಾವು ಹೊಟ್ಟೆಗೆ ಆಭ್ಯಂತರವಾಗಿ ನೀರುಳ್ಳಿ, ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಯದ್ದು ಕೂಡ ತುಂಬಾ ಪ್ರಾಮುಖ್ಯತೆ ಇದೆ. ಇಂಥ ವಸ್ತುಗಳನ್ನು ನಾವು ಹೊಟ್ಟೆಗೆ ಸೇವನೆ ಮಾಡುವುದರ ಮೂಲಕ ಮತ್ತು ನಾವು ಈ ಕುದಿಸಿ ಆರಿಸಿದ ನೀರಿಗೆ ಒಂದಷ್ಟು ಶುಂಠಿ ರಸ ಮತ್ತು ಸ್ವಲ್ಪ ಜೇನು ಸೇರಿಸಿ, ಒಂದು ನೀವು ಕುದಿಸಿ ತಣಿಸಿದ ನೀರನ್ನು 1 ಚಮಚ ತಗೊಳ್ಬಹುದು ಅಥವಾ ಅರ್ಧ ಚಮಚ ತಗೊಳ್ಬಹುದು, ಶುಂಠಿ ರಸ ಒಂದು ಅರ್ಧ ಚಮಚ ತಗೊಳ್ಬಹುದು, ಅದಕ್ಕೆ ಒಂದು ಸ್ವಲ್ಪ ಒಂದು 1/4 ಚಮಚ ಜೇನು, ಈ ರೀತಿ ಮಿಶ್ರ ಮಾಡಿ ಒಂದು 3-4 ಹನಿಗಳನ್ನು ಪ್ರತಿ ಮೂಗಿನ ಹೊಳ್ಳೆಗೆ ಬಿಡುವಂಥದ್ದು. ನಸ್ಯ ಅಂದ್ರೆ ಮೂಗಿನ ಹೊಳ್ಳೆಗೆ ಬಿಡುವಂಥದ್ದು. ಇದು ಎಷ್ಟೋ ಸೈನಸೈಟಿಸ್ ಸಂದರ್ಭಗಳಲ್ಲಿ ನಾವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಮನೆಮದ್ದು ಆಗಿರ್ತದೆ. ಮತ್ತು ಇದನ್ನು ಧಾರಾಳವಾಗಿ ಧೈರ್ಯವಾಗಿ ಬಳಸಬಹುದು. ಇದನ್ನು ಹಾಕಿದ್ರೆ ಏನು ಸಮಸ್ಯೆ ಆದೀತು ಅಂತೇಳಿ ಯೋಚನೆ ಮಾಡಬೇಕು ಅಂತಿಲ್ಲ. ಮತ್ತೆ ಈ ಭಾಗಕ್ಕೆ ಸೈನಸೈಟಿಸ್ ಇದ್ದವರು ಮುಖದ ಭಾಗಕ್ಕೆ ಸ್ವೇದನ ಅಂತ ಶೇಕ ಕೊಡುವಂಥದ್ದು, ಬಿಸಿ ನೀರಿನ ಶೇಕ ಕೊಡುವಂಥದ್ದು ತುಂಬಾ ಪ್ರಾಮುಖ್ಯವಾದದ್ದು. ಅದು ತುಂಬಾ ಅಂಶಗಳನ್ನು, ತುಂಬಾ ತೊಂದರೆಯನ್ನು ನಿವಾರಣೆ ಮಾಡ್ತದೆ. ಮತ್ತು ನೀಲಗಿರಿ ಎಣ್ಣೆ, ಪುದೀನ ಇದೆಲ್ಲ ನೀರಿಗೆ ಹಾಕಿ ಆವಿ ತಗೊಳ್ಳುವಂಥದ್ದು, ಅದು ತುಂಬಾ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ, ತುಂಬಾ ರಿಲೀಫ್ ಸಿಗ್ತದೆ. ಮನೆಯಲ್ಲಿಯೇ ಅವರು ಸುಲಭವಾದ ವಿಧಾನಗಳು ಇರಬಹುದು ಇದೆ.
ಮತ್ತು ವೈದ್ಯಕೀಯವಾಗಿ ಈಗ ನಿಯಂತ್ರಣ ಆಗದಿದ್ದಾಗ ನಮ್ಮ ಆಯುರ್ವೇದ ವಿಧಾನದಲ್ಲಿ ನಾನು ಈಗಾಗಲೇ ಹೇಳಿದಾಗ ಪಂಚಕರ್ಮ ವಿಧಾನ, ನಸ್ಯಕರ್ಮ, ಮತ್ತೆ ಹೊಟ್ಟೆಗೆ ತೆಗೆದುಕೊಳ್ಳುವಂತಹ ಔಷಧಿಗಳು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಗಳು, ಎಲರ್ಜಿಯನ್ನು ಕಮ್ಮಿ ಮಾಡುವಂತಹ ಔಷಧಿಗಳು, ಇದೆಲ್ಲವನ್ನು ಕೂಡ ನಾವು ಬಳಸಿಕೊಂಡು ಬಹಳ ಸಮರ್ಥವಾಗಿ ಆಯುರ್ವೇದ ರೀತಿಯಲ್ಲೇ ಇದನ್ನು ಸೈನಸೈಟಿಸ್ ಮತ್ತೆ ಮತ್ತೆ ಮರುಕಳಿಸುವುದನ್ನು, ದೀರ್ಘಕಾಲೀನವಾಗಿ ಮುಂದುವರಿಯುವುದನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದು. ಇದು ಸೈನಸ್ ತಲೆನೋವು ಈ ಒಂದು ವಿಚಾರದ ಬಗ್ಗೆ ಡಾಕ್ಟರ್ ಇಷ್ಟು ಹೊತ್ತು ನಾವು ಮಾತನಾಡಿದ್ದೇವೆ. ಅನೇಕ ಮಂದಿ ಕೂಡ ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಅವರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ವೀಕ್ಷಕರ ಗಮನಕ್ಕೆ ನಮ್ಮ ಸ್ಕ್ರೀನ್ನಲ್ಲಿ ಡಾಕ್ಟರ್ ಅವರ ನಂಬರ್ ಬರ್ತಾ ಇದೆ. ಅವರ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ನರಿಮುಗೂರು, ಈ ಒಂದು ನಂಬರ್ ಕೂಡ ಬರ್ತಾ ಇದೆ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಇವರನ್ನು ಫೋನ್ ಮುಖಾಂತರವೂ ಕೂಡ ಸಂಪರ್ಕಿಸಿ ನಂತರ ಆಸ್ಪತ್ರೆಗೆ ಭೇಟಿ ಕೊಡಬಹುದು. ಆ ಮೂಲಕವೂ ಕೂಡ ತಮ್ಮ ಸಮಸ್ಯೆಗಳಿಗೆ ರೋಗದ ಲಕ್ಷಣಗಳ ಕಂಡುಹಿಡಿಯೋಕ್ಕಾಗಿರ್ಬೋದು ಅಥವಾ ಚಿಕಿತ್ಸಾ ವಿಧಾನಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವರನ್ನು ಸಂಪರ್ಕಿಸಬಹುದು. ಈಗಾಗಲೇ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರು ಅನೇಕ ವಿಚಾರಗಳಲ್ಲಿ, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಅನೇಕ ವಿಚಾರಗಳಲ್ಲಿ ಈ ಆಯುರ್ವೇದದ ಮುಖಾಂತರವೇ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಸುಲಭವಾಗಿ ಎನ್ನುವಂಥದ್ರ ಬಗ್ಗೆ ಪತ್ರಿಕೆಗಳ ಮುಖಾಂತರವಾಗಿ ಲೇಖನಗಳನ್ನು ಅನೇಕ ಕೂಡ ಬರೆದಿದ್ದಾರೆ. ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೂಡ ನಿರಂತರ ಇವರ ಲೇಖನ ಸರಮಾಲೆ ಬರ್ತಾ ಇದೆ. ಇದರ ಒಂದು ಸದುಪಯೋಗವನ್ನು ಕೂಡ ತಾವುಗಳು ಪಡ್ಕೊಳ್ಬಹುದು ಮತ್ತು ನೇರವಾಗಿ ಅವರ ಆಸ್ಪತ್ರೆಯನ್ನು ಕೂಡ ಭೇಟಿಯಾಗಬಹುದು ಎನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಸಂದರ್ಭ. ಇಷ್ಟು ಹೊತ್ತು ಬಂದು ನಮ್ಮ ಜೊತೆಗೆ ಈ ಒಂದು ವಿಶೇಷವಾದಂತಹ ರೋಗದ ಬಗ್ಗೆ ಮಾತನಾಡಿ ನಮ್ಮ ವೀಕ್ಷಕರಿಗೆ ತಿಳಿಸುವಂತಹ ನಮ್ಮ ಚಾನೆಲ್ ಮುಖಾಂತರವೂ ಕೂಡ, ಯೂಟ್ಯೂಬ್ ಮುಖಾಂತರವೂ ಕೂಡ ಕಮೆಂಟ್ ಬರ್ತಾ ಇದೆ. ಒಳ್ಳೆಯ ಕಾರ್ಯಕ್ರಮ, ಇದೊಂದು ವರ್ತ್ ಕಾರ್ಯಕ್ರಮ, ಗುಡ್ ಇನ್ಫಾರ್ಮೇಟಿವ್ ಸೆಷನ್ ಅಂತಲೂ ಕೂಡ ಒಬ್ರು ಮೆಸೇಜ್ ಅನ್ನು ಹಾಕಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್ ಅವರೇ. ಮತ್ತೊಮ್ಮೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಮಸ್ತೆ. ಇದು ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮ ಸಂಚಿಕೆ 3. ಇವತ್ತು ಸೈನಸೈಟಿಸ್ ರೋಗ ಲಕ್ಷಣಗಳೇನು, ಅದರ ಬಗ್ಗೆ ಚಿಕಿತ್ಸಾ ವಿಧಾನಗಳೇನು, ಮನೆಯಲ್ಲಿ ಹೇಗೆ ಅದನ್ನು ಪರಿಹರಿಸಿಕೊಳ್ಳಬಹುದು ಮತ್ತು ವಿಶೇಷವಾದಂಥ ಸಂದರ್ಭದಲ್ಲಿ ಡಾಕ್ಟರನ್ನು ಸಂಪರ್ಕಿಸಿ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡಿರುವಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಫಸ್ಟ್ ಕ್ಲಾಸ್ 1 hour. ನೆಕ್ಸ್ಟ್ ಟೈಮ್ ಒಂದು ಸ್ಟೋರಿಯನ್ನು ಮಾಡಲಿಕ್ಕೆ ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ఫుల్ కుల్లర్ల బుర్సొద్దిచ్చిగే అందు కైతల్ దిల్లడు మాతేడలు వీకిద ఫర్నిచర్ ఉండు ఈరింగ దాల్ తెత్తుకోరిపినేజి పోలేరు బేబీ లబా వీకే
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ఖుషి అప్పుడు బాబా ఫుల్ కుల్లర్లు పుడుసొద్దిచ్చిగే అందు కైతల్ దిల్లడు మాతేడలు వీకిద ఫర్నిచర్ ఉండు ఈరింగ దాల్ తెత్తుకోరి పినేజి పోలేరు బేబీ లబా వీకే